ಯಾರು? ಜಯ ಚೈತನ್ಯ ಜಯ ನಿತ್ಯಾನಂದ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಹರೇ ಕೃಷ್ಣ ಮಾತಾಜಿ. ನೆನೆ ಏನ್ ತಿಳ್ಕೊಂಡ್ವಿ ನಾವು ಒಂದ್ ಸ್ವಲ್ಪ ನೋಡ್ಕೊಂಡು ಹೋಗೋಣ. ನಾವು 11ನೇ ಶ್ಲೋಕದಿಂದ ವಿವರಣೆಯನ್ನ ನಮ್ಗೆ ಕೊಡ್ತಾ ಇದ್ದಾರೆ ಅಲ್ವಾ. ಈ 11ನೇ ಶ್ಲೋಕದಲ್ಲಿ ಫಸ್ಟ್ ಅವರು ನಿತ್ಯಾನಂದ ರಾಮರ ಪಾದಗಳಿಗೆ ನಮನವನ್ನ ಸಲ್ಲಿಸ್ತಾರೆ. ನಂತರ ಕ್ಷೀರೋದಕಶಾಯಿ ವಿಷ್ಣು ಬಗ್ಗೆ ಹೇಳ್ತಾರೆ ಅಲ್ವಾ. ಕ್ಷೀರೋದಕಶಾಯಿ ವಿಷ್ಣು ಕ್ಷೀರಸಾಗರದಲ್ಲಿ ಮಲಗಿದ್ದಾರೆ. ಎಲ್ಲರ ಹೃದಯದಲ್ಲಿ ಇರ್ತಕ್ಕಂತಹ ಪರಮಾತ್ಮ ಅವರಾಗಿದ್ದಾರೆ. ಮತ್ತೆ ಎಲ್ಲಾ ಬ್ರಹ್ಮಾಂಡಗಳ ಪಾಲಕ ಅವನೇ ಆಗಿದ್ದಾನೆ. ಮತ್ತೆ ಇವನಿಂದನೇ ಶೇಷ ಬರ್ತಕ್ಕಂಥದ್ದು. ಶೇಷನಾಗ ಕ್ಷೀರೋದಕಶಾಯಿ ವಿಷ್ಣುವಿನ ಉಪಭಾಗ ಅಂತ ನಾವು ತಿಳ್ಕೊಂಡ್ವಿ. ನಂತರ ಆ ಶೇಷನ ಮೇಲೆ ಗರ್ಭೋದಕಶಾಯಿ ವಿಷ್ಣು ಮಲಗಿದ್ದಾರೆ. ಸೊ ಅವರ ನಾಭಿಯಿಂದ ಕಮಲ ಬಂತು. ಆ ಕಮಲ ನಾಳದಲ್ಲಿ ಎಲ್ಲಾ ಲೋಕಗಳು ಅಂತಕ್ಕಂಥದ್ದಿದೆ. ಮತ್ತೆ ಸಮುದ್ರ, ಹಾಲಿನ ಸಮುದ್ರ, ಮತ್ತೆ ಮೊಸರು, ತುಪ್ಪ. ನಂತರ ಇನ್ನೇನ್ ತಿಳ್ಕೊಂಡ್ವಿ ನಾವು, ಎಲ್ಲಾ ಜೀವಿಗಳಲ್ಲಿ ಪರಮಾತ್ಮನಾಗಿರ್ತಕ್ಕಂಥವನು ಕ್ಷೀರೋದಕಶಾಯಿ ವಿಷ್ಣು. ಅವನೇ ಜಗತ್ತನ್ನ ಪಾಲಿಸ್ತಾ ಇದ್ದಾನೆ. ಎಲ್ಲದರ ಒಡೆಯನು ಸಹ ಅವನೇ ಆಗಿದ್ದಾನೆ ಅಲ್ವಾ. ಭಗವಂತ ಧರ್ಮ ಸ್ಥಾಪನೆ ಮಾಡ್ಲಿಕ್ಕೆ ಭಗವಂತ ಪ್ರತಿ ನೆಟ್ ಹೋಯ್ತಾ ಅಂತ ಕೃಷ್ಣ 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 ಹರಿ 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 ರಾಮ 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 ಹರಿ ಹರಿ. ನೆಟ್ ಹೋಯ್ತು ಹರೇ ಇಲ್ಲ ಮಾತಾಜಿ, ಕ್ಲಿಯರ್ ಆಗ್ಲಿಲ್ಲ ವಾಯ್ಸ್. ಕಟ್ ಕಟ್ ಆಗ್ತದೆ ಮಾತಾಜಿ. ನನ್ಗೆ ಮಾತ್ರವಾ ನಿಮ್ಗೆ ಎಲ್ಲರಿಗೂ? ಕಟ್ ಆಗ್ತಿದೆ. ಮಾತಾಜಿ ನನ್ನ ಇಂಟರ್ನೆಟ್ ಹೋಗಿ ಬರ್ತಿದೆ ಮಾತಾಜಿ. ಸಾರಿ ಮಾತಾಜಿ. ಓಕೆ, ನೋಡೋಣ. ನಾವೇನ್ ತಿಳ್ಕೊಳ್ತಾ ಇದ್ವಿ? ಕ್ಷೀರಸಾಗರದಲ್ಲಿ ಕ್ಷೀರೋದಕಶಾಯಿ ವಿಷ್ಣು ಇದ್ದಾನೆ. ಅವನನ್ನ ದೇವತೆಗಳು ನೋಡ್ಲಿಕ್ಕೂ ದುರ್ಲಭ ಅಲ್ವಾ. ಭಗವಂತನನ್ನ ಕ್ಷೀರ ಸಮುದ್ರದ ಬರಿ ಅವ್ರಿಗೆ ಕಷ್ಟ ಬಂದಾಗ ಅಲ್ಲಿ ಹೋಗಿ ಅವ್ರಿಗೆ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಆಗ ಅವರು ಅಂತ ತಿಳ್ಕೊಂಡ್ವಿ. ನಂತರ ಭಗವಂತ ಅವಾಗ ಅವರ ಕಷ್ಟಗಳನ್ನ ಪರಿಹಾರ ಮಾಡ್ಲಿಕ್ಕೆ ಕ್ಷೀರಸಾಗರದಿಂದ ಇಳಿದು ಬರ್ತಾನೆ ಅವನು. ಆ ಕ್ಷೀರಸಾಗರದಲ್ಲಿ ಇರ್ತಕ್ಕಂತಹ ಭಗವಂತನ ವೈಭವಗಳನ್ನ ಎಣಿಸ್ಲಿಕ್ಕೂ ಸಹ ಸಾಧ್ಯ ಆಗೋದಿಲ್ಲ ಅಂತ ನೋಡಿದ್ವಿ ನಾವು ಅಲ್ವಾ. ಅಂದ್ರೆ ಎಲ್ಲಾ ಇಲ್ಲಿ ಒಟ್ಟಾರೆಯಾಗಿ ಎಲ್ಲದರ ಪ್ರಭು ವಿಷ್ಣು ಆಗಿದ್ದಾನೆ ಅಲ್ವಾ.
ಈ ಪ್ರಭು ನಿತ್ಯಾನಂದರ ಸ್ವಾಂಶದ ಭಾಗದ ಭಾಗ ಅಲ್ವಾ. ಅಂದ್ರೆ ನಿತ್ಯಾನಂದರೇ ಎಲ್ಲಾ ಅವತಾರಗಳಿಗೆ ಇಲ್ಲಿ ಎಲ್ಲರ ಅವತಾರಗಳು ಬಂದಿರೋದು ನಿತ್ಯಾನಂದ ಪ್ರಭುಗಳಿಂದನೇ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಂಡ್ವಿ. ನಂತರ ಇಲ್ಲಿ ಶೇಷ ರೂಪದಲ್ಲಿ ಭಗವಂತ ಸಹಸ್ರಾರು ತಲೆಗಳನ್ನ ಹೊತ್ಕೊಂಡಿದ್ದ ಆ ತಲೆಗಳ ಮೇಲೆ ಬ್ರಹ್ಮಾಂಡವನ್ನ ಹೊತ್ಕೊಂಡಿದ್ದಾನೆ. ಆ ತಲೆಯ ಮೇಲೆ ಏನು ಬ್ರಹ್ಮಾಂಡದ ಭಾರನೇ ಅವ್ರಿಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರು ಅಲ್ವಾ. ಸಾಸಿವೆ ಕಾಳು ಹೇಗೆ ತಲೆ ಮೇಲೆ ಇದ್ರೆ ಏನ್ ಭಾರ ಆಗತ್ತಾ? ಆಗೋದಿಲ್ಲ. ಅದೇ ರೀತಿ ಸಾಸಿವೆ ಕಾಳಿನಂತೆ ಅವ್ರ ತಲೆ ಮೇಲೆ ಇಡೀ ಬ್ರಹ್ಮಾಂಡವೇ ಕುತ್ಕೊಂಡಿದೆ ಅಂತ ತಿಳ್ಕೊಂಡ್ವಿ. ಸೊ ಅಲ್ಲಿಂದ ಮುಂದುವರೆದು ಇವತ್ತು ನೋಡೋಣ. ಸೇಯಿತ ಅನಂತ ಶೇಷ ಭಕ್ತ ಅವತಾರ ಈಶ್ವರೇರ ಸೇವಾ ವಿನಾ ನಹಿ ಜಾನೆ ಹಾರ. ಮಾತಾಜಿ ಹರೇ ಕೃಷ್ಣ. ಲಲಿತಾ ಆರ್ ಪೂಜಾರಿ ಓದಿ. ಹರೇ ಕೃಷ್ಣ ಮಾತಾಜಿ. ಯಾವ ಶ್ಲೋಕ ಮಾತಾಜಿ? ಸೇಯಿತ ಅನಂತ ಶೇಷ ಆಗಿದೆ ನೋಡಿ. ಇದೆ ಇಲ್ಲ ಮಾತಾಜಿ? ಎಸ್. ಸೇಯಿತ ಅನಂತ ಶೇಷ ಹೌದು ಭಕ್ತ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಎಸ್ ಎಸ್ ನೀವ್ ಅದನ್ನೇ ಓದಿ. ಹಾ. ಸೇಯಿತ ಅನಂತ ಶೇಷ ಭಕ್ತ ಅವತಾರ ಈಶ್ವರೇರ ಸೇವಾ ವಿನಾ ನಾಹಿ ಜಾನೆ ಆರ. ಸೇಯಿತ ಅನಂತ ಪ್ರಭು ಅನಂತ, ಶೇಷನ ಅವತಾರ, ಭಕ್ತ ಅವತಾರ ಒಬ್ಬ ಭಕ್ತನ ಅವತಾರ, ಈಶ್ವರೇರ ಸೇವಾ ಪ್ರಭುವಿನ ಸೇವೆ, ವಿನಾ ಇಲ್ಲದೆ, ನಾಹಿ ಇಲ್ಲ, ಜಾನೆ ತಿಳಿಯುವುದು, ಆರ ಬೇರೆ ಏನು. ಅನುವಾದ: ಆ ಅನಂತ ಶೇಷನು ದೇವೋತ್ತಮನ ಭಕ್ತ್ಯಾವತಾರ. ಪ್ರಭು ಕೃಷ್ಣನ ಸೇವೆಯ ವಿನಾ ಬೇರೇನೂ ಅವನಿಗೆ ತಿಳಿದಿಲ್ಲ. ಭಾವಾರ್ಥ: ಶ್ರೀಲ ಜೀವ ಗೋಸ್ವಾಮಿಯವರು ತಮ್ಮ ಕೃಷ್ಣ ಸಂದರ್ಭ ಎನ್ನುವ ಗ್ರಂಥದಲ್ಲಿ ಶೇಷನಾಗನನ್ನು ಕುರಿತು ಹೀಗೆ ವರ್ಣಿಸಿದ್ದಾರೆ. ಶ್ರೀ ಅನಂತ ದೇವನಿಗೆ ಸಹಸ್ರಾರು ಮುಖಗಳಿವೆ. ಅವನು ಸಂಪೂರ್ಣ ಸ್ವತಂತ್ರ. ದೇವೋತ್ತಮ ಪರಮ ಪುರುಷನಿಗೆ ಸೇವೆ ಸಲ್ಲಿಸಲು ಸದಾ ಸಿದ್ಧನಾಗಿರುವ ಅವನು ನಿರಂತರವಾಗಿ ಪ್ರಭುವಿನ ಬಳಿ ಕಾದಿರುತ್ತಾನೆ. ಸಂಕರ್ಷಣನು ವಾಸುದೇವನ ಪ್ರಥಮ ವಿಸ್ತರಣೆ. ಸ್ವ ಇಚ್ಛೆಯಿಂದ ಅವನ ಆವಿರ್ಭಾವಗೊಂಡಿರುವುದರಿಂದ ಅವನನ್ನು ಸ್ವರಾಟ ಸಂಪೂರ್ಣ ಸ್ವತಂತ್ರ ಎಂದು ಕರೆಯುತ್ತಾರೆ. ಆದ್ದರಿಂದ ಅವನ ಅನಂತ ಮತ್ತು ಕಾಲ ಹಾಗೂ ಅವಕಾಶಗಳ ಎಲ್ಲಾ ಮಿತಿಗಳನ್ನು ಮೀರಿದವನು. ಅವನೇ ಸ್ವತಃ 1000 ಹೆಡೆಗಳ ಶೇಷನಾಗಿ ಆವಿರ್ಭವಿಸುತ್ತಾನೆ. ಸ್ಕಂದ ಪುರಾಣದಲ್ಲಿ ಅಯೋಧ್ಯ ಮಹಾತ್ಮೆ ಎಂಬ ಅಧ್ಯಾಯದಲ್ಲಿ ಇಂದ್ರನು ತನ್ನೆದುರು ಲಕ್ಷ್ಮಣನ ರೂಪದಲ್ಲಿ ನಿಂತಿರುವ ಪ್ರಭು ಶೇಷನನ್ನು ಮೇಲೆ ಮಾಡಿ ಮಾತಾಜಿ. ಇಲ್ಲಿದೆ ನೋಡಿ, ಸ್ಕಂದ ಪುರಾಣದಲ್ಲಿ ಅಯೋಧ್ಯ ಪ್ರಾರ್ಥಿಸುತ್ತಾನೆ, ದಯವಿಟ್ಟು ನಿನ್ನ ದಯವಿಟ್ಟು ನಿನ್ನ ಶಾಶ್ವತ ಧಾಮವಾದ ವಿಷ್ಣು ಲೋಕಕ್ಕೆ ಹೋಗು. ಅಲ್ಲಿ ಸರ್ಪದ ಹೆಡೆಗಳಿಂದ ಕೂಡಿರುವ ನಿನ್ನ ವಿಸ್ತರಣೆಯಾದ ಶೇಷನು ಇದ್ದಾನೆ. ಹೀಗೆ ಲಕ್ಷ್ಮಣನನ್ನು ಪಾತಾಳ ಲೋಕಕ್ಕೆ ಕಳುಹಿಸಿದ. ಇಂದ್ರನು ತನ್ನ ಧಾಮಕ್ಕೆ ಹಿಂದಿರುಗಿದನು. 4 ರೂಪದಲ್ಲಿ ಒಬ್ಬನಾದ ಸಂಕರ್ಷಣನು ಲಕ್ಷ್ಮಣನ ರೂಪದಲ್ಲಿ ಪ್ರಭು ರಾಮನೊಡನೆ ಅವತರಿಸಿದನು ಎಂದು ಈ ಉದ್ಧತ ವಾಕ್ಯವು ಪ್ರಭು ರಾಮನು ತೀರೋಭಾವ ತಾಳಿದಾಗ ಶೇಷನು ಮತ್ತೆ ಲಕ್ಷ್ಮಣನ ವ್ಯಕ್ತಿತ್ವದಿಂದ ಪ್ರತ್ಯೇಕಗೊಳ್ಳುತ್ತಾನೆ. ಅನಂತರ ಶೇಷನು ತನ್ನ ಧಾಮವಾದ ಪಾತಾಳ ಲೋಕಕ್ಕೆ ಹಿಂದಿರುಗುತ್ತಾನೆ. ಲಕ್ಷ್ಮಣನು ತನ್ನ ಧಾಮವಾದ ವೈಕುಂಠಕ್ಕೆ ಹಿಂದಿರುಗುತ್ತಾನೆ. ಲಘು ಭಾಗವತಾಮೃತವು ಕೆಳಕಂಡ ವರ್ಣನೆಯನ್ನು ನೀಡುತ್ತದೆ. 4 ರೂಪಗಳ 2ನೆಯ ಗುಂಪು ಹೊಂದಿದೆ. ಆ ಗುಂಪಿನ ಸಂಕರ್ಷಣನು ಬ್ರಹ್ಮಾಂಡ ಲೋಕಗಳನ್ನು ಹೊತ್ತಿರುವ ಶೇಷನನ್ನು ತನ್ನೊಡನೆ ಕರೆದುಕೊಂಡು ರಾಮನಾಗಿ ಆವಿರ್ಭವಿಸುತ್ತಾನೆ. ಶೇಷನಿಗೆ 2 ಲಕ್ಷಣಗಳಿವೆ. ಒಂದು ಹೊರುವುದು, ಇನ್ನೊಂದು ಪ್ರಭುವಿನ ತಲ್ಪ ಸೇವಕನಾಗಿರುವುದು. ಬ್ರಹ್ಮಾಂಡವನ್ನು ಹೊತ್ತಿರುವ ಶೇಷನು ಸಂಕರ್ಷಣನ ಶಕ್ತಿ ಅವತಾರ. ಆದ್ದರಿಂದ ಕೆಲವು ಸಲ ಅವನನ್ನು ಸಂಕರ್ಷಣ ಎಂದು ಕರೆಯುತ್ತಾರೆ. ಶೇಷನ
ಸ್ವಲ್ಪ ರೂಪವು ಅವನನ್ನು ಪ್ರಭುವಿನ ಶಾಶ್ವತ ದಾಸನೆಂದು ಬಿಂಬಿಸುತ್ತದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅನಂತ ಶೇಷನನ್ನ ನೋಡಿ ಭಗವಂತನ ಭಕ್ತ್ಯಾವತಾರ ಅಂತ ಹೇಳ್ತಿದ್ದಾನೆ. ಅಂದ್ರೆ ಅವನು ನಾವು ನಿನ್ನೆ ನೋಡಿದ್ವಿ ಅಲ್ವಾ, ಅವನಿಗೆ ಅನಂತ ಮುಖ ಇದೆ, ಅದ್ರಲ್ಲಿ ಎಷ್ಟೊಂದು ಅನಂತ ಬಾಯಿಗಳಿದೆ. ಅದರಿಂದ ಅವನ್ ಏನ್ ಮಾಡ್ತಿದ್ದ, ಭಗವಂತನ ಸ್ತುತಿ ಮಾಡ್ತಿದ್ದ ಅಂತ ಕೇಳಿದ್ವಿ ಅಲ್ವಾ. ನೋಡಿ ಅವಾಗ್ಲಿಂದ ಇಲ್ಲಿ ತನಕ ಮಾಡ್ತಾನೆ ಇದಾರಂತೆ, ಆದ್ರೂ ಭಗವಂತನ ಲೀಲೆಗಳು ಹೇಳಿದ್ ಇನ್ನು ಮುಗ್ದೇ ಇಲ್ವಂತೆ, 1000 ಬಾಯಲ್ಲಿ ಹೇಳ್ತಿದ್ರು ಸಹ. ಸೊ ಇಲ್ಲಿ ಅವರು ಯಾವಾಗ್ಲೂ ಭಗವಂತನ ಸೇವೆಯಲ್ಲಿ ಅವರು ತೊಡಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಅವ್ರಿಗೆ ಬೇರೆ ಅವನಿಗೆ ಏನು ಗೊತ್ತಿಲ್ಲ, ಭಗವಂತನ ಸೇವೆ ಮಾಡ್ಬೇಕು ಅಷ್ಟೇ ಅವನು. ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಇಲ್ಲಿ ಅನಂತ ಶೇಷ ನೋಡಿದ್ವಿ, ಭಕ್ತನ ಅವತಾರ, ಅವನಿಗೆ ಕೃಷ್ಣನ್ ಸೇವೆ ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ. ಇಲ್ಲಿ ಜೀವ ಗೋಸ್ವಾಮಿ ಹೇಳ್ತಿದ್ದಾರೆ ಕೃಷ್ಣ ಸಂದರ್ಭದಲ್ಲಿ. ಸೊ ಅದನ್ನ ಆಯ್ಕೆ ಮಾಡ್ಕೊಂಡು ನಮ್ಗೆ ಇಲ್ಲಿ ಪ್ರಭುಪಾದ್ರು ಹೇಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ, ಆ ಅನಂತ ದೇವನಿಗೆ 1000 ಮುಖಗಳಿದೆ ಅಲ್ವಾ. ಅವನು ಸಂಪೂರ್ಣ ಸ್ವತಂತ್ರನಾಗಿದ್ದಾನೆ. ಅಂದ್ರೆ ಅವ್ನ್ ಯಾರ ಹಂಗುನು ಇಲ್ಲ ಅವನ್ಗೆ ಅಲ್ವಾ. ಅವನೇನು ದೇವೋತ್ತಮ ಪರಮಾನವ ಪುರುಷನ ಸೇವೆ ಮಾಡೋಕೆ ಯಾವಾಗ್ಲೂ ಸಿದ್ಧನಾಗಿರ್ತಾನೆ. ಕೃಷ್ಣ ಏನ್ ಇಂಥದ್ ಮಾಡ್ಬೇಕು ಅಂದ್ರೆ ಸಾಕು, ಮಾಡ್ಬೇಕು ಅಂದ್ಬಿಟ್ಟು ನಿರಂತರವಾಗಿ ಕಾಯ್ತಾ ಇರ್ತಾನಂತೆ. ಏನಾದ್ರೂ ಸೇವೆ ಸಿಗುತ್ತಾ, ಏನ್ ಸೇವೆ ಮಾಡ್ಬೇಕು ಅನ್ನೋ ಹಾಗೆ ನಿರಂತರವಾಗಿ ಕಾಯ್ತಾ ಇರ್ತಾನೆ. ಕೃಷ್ಣನ್ಗೆ ಯಾವಾಗ ಏನು ಬೇಕು ಅಂತ ಅವ್ನ್ ಕಾಯೋದೇ ಅವನ್ ಕೆಲ್ಸ ಆಗಿದೆ. ಅದಕ್ಕೆ ಅವನ್ಗೆ ಭಕ್ತಾವತಾರ ಅಂತ ಹೆಸರು. ಅಂದ್ರೆ ಭಗವಂತನೇ ಭಕ್ತನಾಗಿ ಅವತಾರ ಮಾಡಿ ಬಂದಿದ್ದಾನೆ ನೋಡಿ. ಭಕ್ತ ಅಂದ್ರೆ ಹೇಗಿರ್ಬೇಕು ಅಂತ ನಮ್ಗೆಲ್ಲ ಭಗವಂತನೇ ತೋರಿಸ್ತಾನೆ ಭಕ್ತನಾಗಿ ಬಂದು. ಇಲ್ಲಿ ಸಂಕರ್ಷಣನ ಇಲ್ಲಿ ನಾವು ಸ್ವರಾಟ್ ಅಂದ್ರೆ ಸ್ವಂತ ಇಂಚೆಯಿಂದ ಅವನು ಬಂದಿರ್ತಕ್ಕಂಥವನು ಅಂತ. ಅಂದ್ರೆ ಇಲ್ಲಿ ನಮ್ಗೆ ಗೊತ್ತು, ಸಂಕರ್ಷಣ ವಾಸುದೇವನ ಮೊದಲ ವಿಸ್ತಾರ. ಫಸ್ಟ್ ಇನ್ಕಾರ್ನೇಷನ್ ಯಾರು, ಸಂಕರ್ಷಣನೇ ಅಲ್ವಾ. ಸಂಕರ್ಷಣ ವಾಸುದೇವನ ಮೊದಲ ವಿಸ್ತಾರ ಅಂತ. ಇವರನ್ನ ಇಲ್ಲಿ ಸ್ವರಾಟ್ ಅಂತ ಹೇಳಿದ್ರು, ಯಾಕೆ ಅವರು ಸ್ವಂತ ಇಚ್ಛೆಯಿಂದ ಅಲ್ಲಿ ಬಂದಿದ್ದಾರೆ ಅಂತ. ನಂತರ ಅವರನ್ನ ಅನಂತ ಅಂತ ಹೇಳ್ತಿದ್ದಾರೆ. ಅಂದ್ರೆ ಅವ್ರಿಗೆ ಸಮಯ ಅಥವಾ ಸ್ಥಳದ ಮಿತಿ ಏನು ಇಲ್ಲ ಅವನ್ಗೆ ಅಲ್ವಾ. ಹುಟ್ಟು ಸಾವು ಮತ್ತೆ ಇಲ್ಲಿ ಬರ್ಬೇಕು ಅಲ್ಲಿ ಬರ್ಬೇಕು ಇದ್ಯಾವುದು ಅಲ್ಗಿಲ್ಲ. ಎಲ್ ಬೇಕಾದ್ರೂ ಬರ್ತಾರೆ, ಯಾವಾಗ ಬೇಕಾದ್ರೂ ಬರ್ತಾರೆ ಅವರು. ಮತ್ತೆ ಅವನು 1000 ತಲೆ ಇರ್ತಕ್ಕಂತಹ ಶೇಷನಾಗಿ ಕಾಣಿಸ್ಕೊಳ್ತಾನೆ. ಶೇಷ ಬೇರೆ ಯಾರು ಅಲ್ಲ, ಯಾರು ಅಂತ ಹೇಳ್ತಿದ್ದಾರೆ ಇಲ್ಲಿ, ಸಂಕರ್ಷಣನೇ ಅಂತ ಇಲ್ಲಿ ಹೇಳ್ತಿದ್ದಾರೆ. ಆಮೇಲೆ ಸ್ಕಂದ ಪುರಾಣದಲ್ಲಿ ಒಳ್ಳೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ. ಅಂದ್ರೆ ಇದನ್ನ ನಮ್ಗೆ ಅಯೋಧ್ಯ ಮಹಾತ್ಮೆಯಲ್ಲಿ ಇದು ಬರುತ್ತಂತೆ. ಈಗ ರಾಮಾವತಾರ ಮುಗೀತು, ರಾಮ ಸರಿಯು ನದಿಯಲ್ಲಿ ಅಂತರ್ಧಾನರಾಗ್ತಾರೆ. ಆಗ ಇಂದ್ರ ಲಕ್ಷ್ಮಣನ ಹತ್ರ ಬರ್ತಾರೆ. ಹೇಳ್ತಾರೆ, ಪ್ರಭು ನೀವು ಶೇಷ, ನಿಮ್ಮ ನಿವಾಸ ಇದು ಪಾತಾಳ ಲೋಕ ಮತ್ತೆ ವಿಷ್ಣು ಲೋಕ, ನೀವು ಅಲ್ಲಿಗೆ ನಿಮ್ಮ ಅಂದ್ರೆ ಲೀಲೆಯನ್ನ ಮುಗಿಸಿ ನೀವು ಹೋಗಿ, ಅಲ್ಲಿ ಶೇಷ ಸರ್ಪ ನಿಮ್ಮ ಅಲ್ಲಿ ಸರ್ಪದ ಹೆಡೆಗಳಿಂದ ಕೂಡಿರ್ತಕ್ಕಂತ ನಿನ್ನ ವಿಸ್ತರಣೆಯಾದ ಶೇಷ ಅಲ್ಲಿದ್ದಾನೆ ಅಂತ ಹೇಳ್ತಾನೆ. ನಂತರ ಅಲ್ಲಿ ಏನಾಗತ್ತೆ, ಮತ್ತೆ ಲಕ್ಷ್ಮಣ ಅವನು ನಮ್ಗೆ ಗೊತ್ತು ಲಕ್ಷ್ಮಣ ಶೇಷನಾಗೂ ಇದ್ದಾನೆ, ಮತ್ತೆ ಅವನಲ್ಲಿ ಲಕ್ಷ್ಮಣನ ಅಂಶ 2 ಇದೆ. ಸೊ 2 ಇಲ್ಲಿ ಬೇರೆ ಬೇರೆ ಆಗುತ್ತೆ. ಶೇಷ ಪಾತಾಳ ಲೋಕಕ್ಕೆ ಹೋಗ್ತಾನೆ, ಅಂದ್ರೆ ಸರ್ಪ ರೂಪದಲ್ಲಿ ಇಡೀ ಬ್ರಹ್ಮಾಂಡವನ್ನ ಒತ್ತಿರ್ತಕ್ಕಂಥವನು ಅವನು, ಅಲ್ಲಿ ಹೋಗ್ತಾನೆ. ನಂತರ ಲಕ್ಷ್ಮಣ ಏನ್ ಮಾಡ್ತಾನೆ, ವೈಕುಂಠಕ್ಕೆ ಹೋಗ್ತಾನಂತೆ, ಅಲ್ಲಿ ಸಂಕರ್ಷಣ ಜೊತೆ ಇದ್ದಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಂತರ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ, ಚತುರ್ಭುಜ ಸಂಕರ್ಷಣನೇ ರಾಮನ ತಮ್ಮ ಲಕ್ಷ್ಮಣನಾಗಿ ಬಂದಿರ್ತಕ್ಕಂಥದ್ದು ನೋಡಿ. ರಾಮನ ತಮ್ಮ ಯಾರು, ಶೇಷನೇ ಅಲ್ವಾ. ಚತುರ್ಭುಜ ಸಂಕರ್ಷಣನೇ ಆಗಿದ್ದಾನೆ. ರಾಮನ ಕೆಲಸ ಮುಗಿದ ಮೇಲೆ ಮತ್ತೆ ಶೇಷ ಲಕ್ಷ್ಮಣ ಇಬ್ರು ಬೇರೆ ಬೇರೆ ಆಗಿಬಿಟ್ಟು ಅವರ ಮೂಲ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ನಂತರ ಇಲ್ಲಿ ಲಘು ಭಾಗವತಾಮೃತದ ಬಗ್ಗೆ ನಮ್ಗೆ ಹೇಳ್ತಿದ್ದಾರೆ. ಅಂದ್ರೆ ಲಘು ಭಾಗವತಾಮೃತದಲ್ಲಿ ನಮ್ಗೆ 4 ರೂಪಗಳನ್ನು 2 ವಿಭಾಗಗಳಾಗಿ ನಮ್ಗೆ ಹೇಳ್ತಿದ್ದಾರೆ ಅಲ್ವಾ. ಅಂದ್ರೆ ಇಲ್ಲಿ ಎರಡನೇ ಗುಂಪಿನಲ್ಲಿ ನಮ್ಗೆ ಚತುರ್ಭುಜ ಸಂಕರ್ಷಣನೇ ರಾಮನಾಗಿ ಕಾಣಿಸ್ಕೊಳ್ತಕ್ಕಂಥದ್ದಂತೆ ನೋಡಿ. ಅಂದ್ರೆ ಚತುರ್ಭುಜ ರೂಪಗಳು 2 ಗುಂಪು ಅಂತ ಹೇಳ್ತಾರೆ. ಮೊದಲನೇ ಗುಂಪು ಯಾವುದು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಇವರು ವೈಕುಂಠದಲ್ಲಿ ಇರ್ತಾರೆ. ಇನ್ನ 2ನೇ ಗುಂಪು ಅದೇ ಹೆಸರಿನಲ್ಲೇ ಬರುತ್ತೆ ಅಲ್ವಾ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಇದೇ ಬರುತ್ತೆ, 2ನೇ ಸೆಟ್ ಇದು. ಸೊ ಇದ್ರಲ್ಲಿ 2ನೇ ಸಂಕರ್ಷಣ ಇದಾರಲ್ವಾ, ಅವರೇ ರಾಮನಾಗಿ ದಶರಥನ ಮಗನಾಗಿ ಬರ್ತಕ್ಕಂಥದ್ದು. ಅವರೇ ಬಲದೇವನ ತತ್ವ, ಅವರೇ ರಾಮ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಅವನು ಯಾವಾಗ್ಲೂ ಒಬ್ನೇ ಬರೋದಿಲ್ಲ ಅಲ್ವಾ. ಯಾವಾಗ ಬಂದ್ರು ಭಗವಂತ ಬಂದಾಗೆಲ್ಲ ಅವರು ಬಲದೇವ
ರಾಮನ ಜೊತೆ ಲಕ್ಷ್ಮಣನಾಗಿ ಬರ್ತಾರೆ ಅಲ್ವಾ. ಇಲ್ಲಿ ಬಲರಾಮ ಸಂಕರ್ಷಣ ರಾಮನಾಗಿ ಬಂದ್ರು, ಅಲ್ಲಿ ಲಕ್ಷ್ಮಣ ಶೇಷ ಲಕ್ಷ್ಮಣನಾಗಿ ಬಂದ್ರು ಅಂತ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅಂದ್ರೆ ಯಾವಾಗ್ಲೂ ಇಲ್ಲಿ ನಮ್ಗೆ ಶೇಷ ಭಗವಂತನ ಸೇವೆಯಲ್ಲಿ ತೊಡಗಿರ್ತಾನೆ. ಭಗವಂತ ಯಾವ ಅವತಾರ ವ್ಯಕ್ತಿ ಬಂದ್ರುನು ಅದ್ರ ಜೊತೆ ಶೇಷನು ಬಂದಿರ್ತಾನೆ ಅಂತ ಇಲ್ಲಿ. ಶೇಷನಿಗೆ 2 ಲಕ್ಷಣಗಳನ್ನ ಇಲ್ಲಿ ಹೇಳ್ತಿದ್ದಾರೆ ಅಲ್ವಾ. ಏನ್ ಮಾಡ್ತಾನೆ ಶೇಷ? ನಮ್ಗೆಲ್ಲ ಗೊತ್ತು, ಇಡೀ ಬ್ರಹ್ಮಾಂಡವನ್ನ ತಲೆ ಮೇಲೆ ಹೊತ್ಕೊಂಡಿದ್ದಾನೆ. 400 ಕೋಟಿ ಮೈಲಿ ಎಷ್ಟು ಬ್ರಹ್ಮಾಂಡ ಇದೆ ಅದನ್ನ ಒಂದು ಸಾಸಿವೆ ಕಾಳಿನ ಹಾಗೆ ತಲೆಯ ಮೇಲೆ ಹೊತ್ಕೊಂಡಿದ್ದಾನೆ. ಮತ್ತೆ ಇನ್ನೊಂದ್ ಕೆಲಸ ಮಾಡ್ತಿದ್ದಾನೆ, ಏನು ಅಲ್ಲಿ ಅವನು ಗರ್ಭೋದಕಶಾಹಿ ವಿಷ್ಣುವಿಗೆ ಅಲ್ಲಿ ಹಾಸಿಗೆ ಆಗಿದ್ದಾನೆ ಅಲ್ವಾ. ಶಯನ ಅಂದ್ರೆ ಹಾಸಿಗೆ ಅಲ್ವಾ, ಮಲ್ಕೊಳ್ಳಿಕ್ಕೆ ಭಗವಂತನಿಗೆ ಕ್ಷೀರಸಾಗರದಲ್ಲೂ ಅವನೇ ಇದ್ದಾನೆ, ಈ ಕಡೆ ಗರ್ಭೋದಕ ಸಾಗರದಲ್ಲೂ ಅವನೇ ಇದ್ದಾನೆ. ಹೀಗೆ ಸೇವೆಯನ್ನ ಮಾಡ್ತಾ ಇದ್ದಾನೆ. 2 ರೀತಿಯ ಅವನು ಸೇವೆಯನ್ನ ಭಗವಂತನಿಗೆ ಇಲ್ಲಿ ಮಾಡ್ತಾ ಇದ್ದಾನೆ. ಅಂದ್ರೆ ಇವನ ಸ್ವಭಾವ ಏನಪ್ಪಾ ಅಂದ್ರೆ ಯಾವಾಗ್ಲೂ ಅವನು ಭಗವಂತನ ಶಾಶ್ವತ ಸೇವಕನಾಗಿ ಅವನು ಕೆಲಸವನ್ನ ಮಾಡ್ತಾ ಇದ್ದಾನೆ ಅಲ್ವಾ. ಶ್ಲೋಕ 121. ಸಹಸ್ರವದನೆ ಕರೆ ಕೃಷ್ಣ ಗುಣಗಾನ, ನಿರವಧಿ ಗುಣಗಾನ ಅಂತ ನೈಹಿಪಾನ. ಹರೇ ಕೃಷ್ಣ. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಸಹಸ್ರ ವದನೆ ಸಾವಿರಾರು ಬಾಯಿಗಳಿಂದ ಕರೆ ಮಾಡುತ್ತಾನೆ. ಕೃಷ್ಣ ಗುಣಗಾನ ಕೃಷ್ಣನ ಪವಿತ್ರ ಗುಣಗಳ ಸಂಕೀರ್ತನೆ, ನಿರವಧಿ ನಿರಂತರವಾಗಿ ಗುಣಗಾನ ದಿವ್ಯ ಗುಣಗಳ ಸಂಕೀರ್ತನೆ, ಅಂತನಾಹಿ ಪಾನ ಕೊನೆಯನ್ನು ಮುಟ್ಟುವುದಿಲ್ಲ. ಅನುವಾದ: ತನ್ನ ಸಹಸ್ರಾರು ಬಾಯಿಗಳಿಂದ ಅವನು ಪ್ರಭು ಕೃಷ್ಣನ ಮಹಿಮೆಗಳನ್ನು ಹಾಡುತ್ತಾನೆ. ಹೀಗೆ ಅವನು ನಿರಂತರವಾಗಿ ಹಾಡುತ್ತಿದ್ದರೂ ಪ್ರಭುವಿನ ಗುಣಗಳ ಕೊನೆಯನ್ನು ಮುಟ್ಟುವುದಿಲ್ಲ. ಶ್ಲೋಕ ಅಷ್ಟೇ. ಹರೇ ಕೃಷ್ಣ ಪ್ರಭು. ನಾವಿಲ್ಲಿ ನೋಡಿದ್ವಿ ಅಲ್ವಾ, ಮೇಲೆ ಶ್ಲೋಕದಲ್ಲಿ ಶೇಷ ಭಕ್ತನ ಅವತಾರಿಯಾಗಿ ಬಂದಿದ್ದ ಅಂತ ನೋಡಿದ್ವಿ. ಈಗ ಅಂದ್ರೆ ಅವನಿಗೆ ಭಕ್ತನ ಅವತಾರದಲ್ಲಿ ಕೃಷ್ಣನ ಸೇವೆ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಈ ಶ್ಲೋಕದಲ್ಲಿ ಅವ್ನ್ ಏನ್ ಸೇವೆ ಮಾಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ ನೋಡಿ. ಅವ್ರಿಗೆ 1000 ಬಾಯಿ ಇದೆ ಅಂತ ಕೇಳಿದ್ವಿ. ಆ ಬಾಯಿಗಳಿಂದ ಅವನು ಕೃಷ್ಣನ ಗುಣಗಾನವನ್ನ ಮಾಡ್ತಾ ಇದ್ದಾನಂತೆ ನೋಡಿ. ಅಷ್ಟು ವರ್ಷಗಳಿಂದ ಮಾಡ್ತಾನೆ ಇದ್ದಾನೆ. ಆದ್ರೂ ಇನ್ನು ಕೃಷ್ಣನ ಗುಣಗಾನ ಮುಗ್ದೇ ಇಲ್ಲ ಅಂತ ಹೇಳ್ತಾರೆ. ಚೆನ್ನಾಗಿದೆ ಅಲ್ವಾ. ಅದೇ 1000 ಮುಖ 1000 ಬಾಯಿ ಇರ್ತಕ್ಕಂತಹ ಶೇಷನಾಗನಿಗೆ 1000 ಎಡೆ ಇದೆ. ಪ್ರತಿ ಎಡೆಗೂ ಒಂದೊಂದ್ ಬಾಯಿ ಇರುತ್ತೆ ಅಲ್ವಾ. ನಮ್ಗೆ ಒಂದೇ ಬಾಯಿ ಇರೋದು, ನಮ್ಗೆ ಕೀರ್ತನೆ ಹಾಡೋಕೆ ಕಷ್ಟ. ಅದೇ ಶೇಷನ್ಗೆ 1000 ಬಾಯಿ ಇದ್ರು ಅವ್ನ ಒಟ್ಟಿಗೆ ಹಾಡ್ತಾ ಇರ್ತಾನಂತೆ. ಅವ್ನ್ ಏನ್ ಆಡ್ತಾನೆ ಹಾಗಾದ್ರೆ ಬಾಯಲ್ಲಿ ಅಂದ್ರೆ ಕೃಷ್ಣನ ಗುಣಗಾನವನ್ನ ಆಡ್ತಾನೆ. ಕೃಷ್ಣನ ಗುಣ ಲೀಲೆ ನಾಮ ರೂಪಗಳನ್ನ ಹೇಳ್ತಾನೆ. ಅಂದ್ರೆ ಅದ್ರಲ್ಲಿ ಏನು, ಕೃಷ್ಣ ಎಷ್ಟು ದಯಾಮಯ, ಎಷ್ಟು ಸುಂದರವಾಗಿದ್ದಾನೆ, ಗೋವರ್ಧನಗಿರಿ ಹೇಗಿರ್ತದ, ಪೂತನನ್ನ ಕೊಂದಿದ್ದು, ರಾಸಲೀಲೆ, ಹೀಗೆ ಅವನ ಲೀಲೆಗಳನ್ನ ಎಲ್ಲ ಆ 1000 ಬಾಯಿಂದ ಬೇರೆ ಲೀಲೆಗಳನ್ನ ಹಾಡ್ತಾ ಇರ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಗೆ ಭಾಗವತದಲ್ಲೂ ಒಂದ್ ಕಡೆ ಬರುತ್ತೆ ಅಲ್ವಾ, ಶೇಷನಿಗೆ 1000 ಬಾಯಿ ಇದೆ, ಯಾವಾಗ್ಲೂ ಅವನು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡ್ತಾ ಇರ್ತಾನೆ ಅಂತ. ನಾವೆಲ್ಲ ಭಜನೆಗೆ ಹೋದ್ರೆ ಒಂದ್ 50 ಜನ ಸೇರಿದ್ರೆ ಎಷ್ಟು ಶಬ್ದ ಬರುತ್ತೆ ಸಂಕೀರ್ತನೆಯಲ್ಲಿ. ಇನ್ನ 1000 ಬಾಯಿಂದ ಅವ್ರು ಆಡ್ಬೇಕಾದ್ರೆ ಆ ಶಬ್ದ ಹೇಗಿರ್ಬೋದು, ಇಡೀ ಬ್ರಹ್ಮಾಂಡವೇ ತುಂಬೋದೇನೋ ಆ ಶಬ್ದ ಅಂತಕ್ಕಂಥದ್ದು ಅಲ್ವಾ. ಅಂದ್ರೆ ಕೃಷ್ಣನ ಗುಣ ಅನಂತವಾಗಿದೆ ಅಲ್ವಾ. ಈಗ ಸಮುದ್ರದಲ್ಲಿ ಎಷ್ಟೊಂದು ನೀರುತ್ತೆ, ಹನಿ ಹನಿಯಾಗ ಅದನ್ನ ಲೆಕ್ಕ ಹಾಕ್ಲಿಕ್ಕೆ ನಮ್ಗೆ ಸಾಧ್ಯ ಆಗತ್ತಾ? ಸಮುದ್ರದಲ್ಲಿ ಎಷ್ಟು ಹನಿ ನೀರಿದೆ ಅಂತ ಲೆಕ್ಕ ಹಾಕ್ಲಿಕ್ಕೆ ಆಗತ್ತಾ? ಆಗೋದಿಲ್ಲ, ಎಣ್ಸಕ್ಕೆ ಆಗಲ್ಲ ನಮ್ ಕೈಯಲ್ಲಿ. ಅದೇ ರೀತಿ ಇಲ್ಲಿ ಕೃಷ್ಣನ ಗುಣ ಅಂದ್ರೆ ಎಷ್ಟೋ ಒಂದು ಲೀಲೆ ತಗೊಂಡ್ರೆ ಅದ್ರಲ್ಲಿ ಎಷ್ಟೊಂದ್ ಬರುತ್ತೆ. ಬಾಲಲೀಲೆ, ವೃಂದಾವನ್ ಲೀಲೆ, ಮಥುರಾ ಲೀಲೆ, ದ್ವಾರಕಾ ಲೀಲೆ, ಒಂದೊಂದು ಲೀಲೆಯಲ್ಲೂ ಕೋಟಿ ಕೋಟಿ ಉಪಲೀಲೆಗಳನ್ನು ಇರುತ್ತಂತೆ. ಎಷ್ಟೊಂದು ಲೀಲೆಗಳಿರುತ್ತೆ. ಇಲ್ಲಿ ವೇದವ್ಯಾಸರು ನಮ್ಗೆ 18,000 ಶ್ಲೋಕಗಳನ್ನ ಬರೆದ್ರು. ಅದನ್ನ ಶುಕದೇವ ಗೋಸ್ವಾಮಿ 7 ದಿನದಲ್ಲಿ ಹೇಳಿದ್ರು ಅಲ್ವಾ. ಆದ್ರೂ ಇನ್ನ ಇದೆ ಅಂತ ಅವರು ಹೇಳಿದ್ರು ಅಲ್ವಾ. ಆಡ್ದಷ್ಟು ಹೊಸ ಗುಣಗಳು ಗೊತ್ತಾಗ್ತಾ ಇರತ್ತಂತೆ. ಹೇಗೆ ನಾವು ಮಾವಿನ ಹಣ್ಣು ತಿಂದ್ರೆ ರುಚಿ ಜಾಸ್ತಿ ಆಗ್ತಾ ಇರತ್ತೆ, ಅದೇ ರೀತಿ ಕೃಷ್ಣನ ಗುಣ ಹಾಡಿದಷ್ಟು ಹೆಚ್ಚಾಗಿ ಹೊಸ ಹೊಸ ಅರ್ಥಗಳು ಗೊತ್ತಾಗ್ತಾ ಇರುತ್ತೆ. ಅದರಿಂದ ಶೇಷ 1000 ಬಾಯಿಂದ ಕೋಟಿ ವರ್ಷಗಳಿಂದ ಆಡಿದ್ರುನು ಆ ಲೀಲೆಗಳು ಇನ್ನು ಮುಗ್ದೇ ಇಲ್ವಂತೆ. ಸೊ ಅದಕ್ಕೆ ಚೆನ್ನಾಗಿದೆ. ಪ್ರಹ್ಲಾದ್ ಮಹಾರಾಜರು ಇದಕ್ಕೆ ಒಂದ್ ಕಡೆ ಹೇಳ್ತಾರೆ, ನನ್ಗೆ ಒಂದೇ ಬಾಯಿ ಇದೆ, ಕೃಷ್ಣನ ಆಗಿದೆ,
ನನ್ನ ಹಾಡಿ ಮುಗ್ಸೋಕೆ ಆಗೋದೇ ಇಲ್ಲ ಅಂತ ದುಃಖ ಪಡ್ತಾನಂತೆ. ಇನ್ನ ಶೇಷನ್ಗೆ 1000 ಬಾಯಿ ಇದ್ರು ಅವರು ಸಹ ಇದನ್ನೇ ಹೇಳ್ತಿದ್ದಾರೆ ಅಲ್ವಾ. ಇನ್ನೆಷ್ಟು ಅನಂತ ಲೀಲೆಗಳಿರ್ಬೋದು, ನಾವೇನೇನು ತಿಳ್ಕೊಂಡಿಲ್ಲ ಅಲ್ವಾ ಅವಾಗ. ಹರೇ ಕೃಷ್ಣ ಮಾತಾಜಿ. ಚೆನ್ನಾಗಿದೆ ಇದಕ್ಕೆ. ಶ್ಲೋಕ 22. ಸನಕಾದಿ ಭಾಗವತ ಶುನೆ ಮುಖೆ ಭಗವಾನೇರ ಗುಣ ಕಹೆ ಬಾಸ ಪ್ರೇಮ ಸಖೆ. ಭವಾನಿ ರಂಗಸ್ವಾಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸನಕಾದಿ ಭಾಗವತ ಶೂನ್ಯ ಜ್ಞಾರ ಮುಖೆ ಭಗವಾನೇರ ಗುಣ ಕಹೆ ಬಾಸೆ ಪ್ರೇಮ ಸುಖೆ. ಸನಕ ಆದಿ ಸನಕ, ಸನಂದ ಮೊದಲಾದ ಮಹಾಋಷಿಗಳು ಭಾಗವತ ಶ್ರೀಮದ್ ಭಾಗವತ ಶುನೆ ಕೇಳಿ, ಯಾಂಜ್ರ ಮುಖೆ ಯಾರ ಬಾಯಿಯಿಂದ, ಭಗವಾನೇರ ದೇವೋತ್ತಮ ಪುರುಷನ ಗುಣಗಳು ಕಹೆ ಹೇಳುತ್ತಾರೆ, ಭಾಸೆ ತೇಲಾಡು, ಪ್ರೇಮ ಸುಖೆ ದೇವೋತ್ತಮನ ದಿವ್ಯ ಪ್ರೇಮಾನಂದದಲ್ಲಿ. ಅನುವಾದ: 4 ಕುಮಾರರು ಅವನ ತುಟಿಗಳಿಂದ ಶ್ರೀಮದ್ ಭಾಗವತವನ್ನು ಕೇಳಿ ಮರುನುಡಿಯುತ್ತಾ ದೇವೋತ್ತಮನ ದಿವ್ಯ ಪ್ರೇಮಾನಂದದಲ್ಲಿ ಮರುನುಡಿಯುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಾವಿಲ್ಲಿ ನೋಡಿದ್ವಿ ಅಲ್ವಾ, ಶೇಷ 1000 ಬಾಯಿಂದ ಕೃಷ್ಣನ ಗುಣಗಾನ ಮಾಡ್ತಾನೆ, ಆದ್ರೂ ಮುಗ್ದಿಲ್ಲ ಅಂದ್ವಿ. ಆ ಹಾಡನ್ನು ಯಾರು ಕೇಳ್ತಾ ಇದ್ದಾರೆ ಅಂತ ನೋಡಿ ಈ ಶ್ಲೋಕ ಹೇಳ್ತಿದ್ದಾರೆ ಅಲ್ವಾ. ಸನಕ ಸನಂದ ಇವರು 4 ಕುಮಾರರು ಇದಲ್ವಾ, ಸನಕ ಸನಂದ ಸನಾತನ ಸನತ್ ಕುಮಾರರು. ಈ 4 ಜನ ಕುಮಾರರು ಶೇಷ ಬಾಯಿಂದ ಭಾಗವತ ಬರ್ತಾ ಇದ್ದಂತೆ ನೋಡಿ, ಆ ಭಾಗವತವನ್ನ ಕೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ನಮ್ಗೆಲ್ಲ ಗೊತ್ತು, ಈ 4 ಕುಮಾರರು ಬ್ರಹ್ಮನ ಮಾನಸ ಮಕ್ಕಳು ಅಲ್ವಾ, ಮಾನಸ ಪುತ್ರರು ಅಂತ ಹೇಳ್ತಾರೆ. ಇವ್ರು ಯಾವಾಗ್ಲೂ 5 ವರ್ಷದ ಮಕ್ಕಳಾಗೇ ಇರ್ತಾರೆ. ಇವರು ಯಾವಾಗ್ಲೂ ದಿಗಂಬರರಾಗಿರ್ತಾರೆ ಅಲ್ವಾ, ಜ್ಞಾನಿಗಳು ಮತ್ತೆ ವೈರಾಗ್ಯಗಳು ಆಗಿರ್ತಾರೆ ಅವರು. ಇವರು ಸಹ ಭಾಗವತರೇ ಆಗಿದ್ದಾರೆ ಇವರು ಸಹ ಅಲ್ವಾ. ಅಂದ್ರೆ ಫಸ್ಟ್ ಜ್ಞಾನ ಮಾರ್ಗದಿಂದ ಅವರು ಭಕ್ತಿ ಮಾರ್ಗವನ್ನ ಇಟ್ಕೊಳ್ತಾರೆ. ಯಾಕಪ್ಪ ಅಂದ್ರೆ ಈ ಶೇಷನ ಮುಖದಿಂದ ಭಾಗವತವನ್ನ ಕೇಳಿದ್ರು ಅವರು ಅಂತ ಹೇಳ್ತಾರೆ. ಅಂದ್ರೆ ಭಾಗವತ ಅಂದ್ರೆ ನಾವು ಕೇವಲ ಒಂದು ಪುಸ್ತಕ ಅಲ್ಲ ಅಲ್ವಾ. ಭಾಗವತ ಅಂದ್ರೆ ಏನು, ಕೃಷ್ಣನ ಗುಣ ಲೀಲೆ ರೂಪ ವರ್ಣನೆ ಅಂತಕ್ಕಂಥದ್ದಿದೆ. ಅಂದ್ರೆ ಕೃಷ್ಣನ ಗುಣ ಲೀಲೆ ರೂಪದ ವರ್ಣನೆ ಇದ್ರೆ ಅದನ್ನೆಲ್ಲ ನಾವು ಭಾಗವತ ಅಂತ ಹೇಳ್ತೀವಿ ಅಲ್ವಾ. ಆ ಶೇಷ ನೇರವಾಗಿ ಈ ಕೃಷ್ಣನ ಲೀಲೆಗಳನ್ನ ಹಾಡ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಅದನ್ನ ಮತ್ತೆ ಅವರು ಶ್ರೀಮದ್ ಭಾಗವತವನ್ನ ಕೇಳ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ನಮಗೆ ಕೇಳ್ಬಿಟ್ಟು ಅವ್ರು ಹಾಗೆ ಇಟ್ಕೊಳ್ತಾರ? ಇಲ್ಲ, ಮರುನುಡಿಯುತ್ತಾ ದೇವೋತ್ತಮನ ದಿವ್ಯ ಪ್ರೇಮ ಆನಂದದಲ್ಲಿ ಮರುನುಡಿಯುತ್ತಾರೆ ನೋಡಿ. ಅವ್ರು ತಿಳ್ಕೊಂಡಿರೋದನ್ನ ಅವ್ರು ಮತ್ತೆ ಹಾಡ್ತಾರೆ, ಬೇರೆಯವರಿಗೂ ತಿಳಿಸ್ಕೊಡ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಹರೇ ಕೃಷ್ಣ. ಶ್ಲೋಕ 123. ಛತ್ರಪಾದುಕ ಶಯ್ಯ ಉಪದಾನ ವಸನ ಆರಾಮ ಆವಾಸ ಯಜ್ಞ ಸೂತ್ರ ಸಿಂಹಾಸನ. ಹರೇ ಕೃಷ್ಣ. ಚಿತ್ರಮೋಹಿನಿ ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ. ಕೇಳ್ತದಲ್ಲ ನಾನು ಹೇಳುದು? ಕೇಳ್ತಿದೆ ಮಾತಾಜಿ. ಓದ್ಲಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ. ಓದಿ. ಏತಾ ಮೂರ್ತಿ ಭೇದಕಾರಿ ಕೃಷ್ಣ ಸೇವಾಕಾರೆ ಕೃಷ್ಣೇರ ಶೇಷೇತ. ನಂದಿನಿ ಮಾತಾಜಿ 123. ಸಾರಿ ಮಾತಾಜಿ, ಸಾರಿ. ಛತ್ರಪಾದುಕ ಶಯ್ಯ ಉಪದಾನ ವಸನ ಆರಾಮ ಆವಾಸ ಯಜ್ಞ ಸೂತ್ರ ಸಿಂಹಾಸನ. ಛತ್ರ ಕೊಡೆ, ಪಾದುಕೆಗಳು, ಶಯ್ಯ ತಲ್ಪ, ಉಪಾದಾನ ತಲೆದಿಂಬು, ವಸನ ವಸ್ತ್ರಗಳು, ಆರಾಮ ವಿಶ್ರಮಿಸುವ ಪೀಠ, ಆವಾಸನ ನಿವಾಸ, ಯಜ್ಞಸೂತ್ರ ಜನಿವಾರ, ಸಿಂಹಾಸನ. ಅನುವಾದ: ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಛತ್ರ, ಪಾದುಕೆ, ತಲ್ಪ, ತಲೆದಿಂಬು, ವಸ್ತ್ರಗಳು, ಆರಾಮ, ಪೀಠ, ನಿವಾಸ, ಜನಿವಾರ ಮತ್ತು
ಆಸನ ಮುಂತಾದ ಎಲ್ಲ ರೂಪಗಳನ್ನು ಧರಿಸಿ ಪ್ರಭು ಕೃಷ್ಣನಿಗೆ ಸೇವೆ ಸಲ್ಲಿಸುತ್ತಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಗೆ ಸೇವೆ ಸಲ್ಲಿಸ್ತಾ ಇದ್ದಾನೆ, ಇನ್ನೊಂದ್ ಕಡೆ ಇಲ್ಲಿ ಇಷ್ಟೊತ್ತು ಹಾಡ್ತಾ ಇದ್ರು, ಮತ್ತೆ ಈ ಕಡೆ ಇನ್ನೊಂದ್ ಕಡೆ ಕೃಷ್ಣನ ಕೊಡೆ, ಪಾದುಕೆ, ಹಾಸಿಗೆ, ದಿಂಬು, ವಸ್ತ್ರ, ಅವ್ರು ವಿಶ್ರಾಂತಿ ತಗೊಳ್ಳಿ ಕುತ್ಕೊಳ್ಳೋ ಪೀಠ, ಮತ್ತೆ ಅವ್ರಿರ್ತಕ್ಕಂಥ ನಿವಾಸ, ಮತ್ತೆ ಯಜ್ಞೋಪವೀತ, ಅವ್ರು ಕೂರ್ತಕ್ಕಂಥ ಸಿಂಹಾಸನ, ಇಷ್ಟು ರೂಪಗಳನ್ನೇ ತಾಳಿ ಅವರು ಸೇವೆಯನ್ನ ಸಲ್ಲಿಸ್ತಾರಂತೆ. ಏತಾ ಮೂರ್ತಿ ಭೇದ ಕರಿ ಕೃಷ್ಣ ಸೇವಾ ಕರೆ, ಕೃಷ್ಣರ ಶೇಷ ತಾಪಾಯಿ ಶೇಷ ನಾಮದರೆ. ಹರೇ ಕೃಷ್ಣ. ಡಾಕ್ಟರ್ ಕೃಷ್ಣಮೂರ್ತಿ ಕೃಷ್ಣ. ಪ್ರಭುಜಿ, ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. ಹರಿಣಿ ಕಕ್ಕೇರಿ ಮಾತಾಜಿ. ಕೃಷ್ಣ ಓದ್ನ ಹರೇ ಮಾತಾಜಿ. ಕೃಷ್ಣ ಮಾತಾಜಿ, ನಂಗೆ ಬಾಯಲ್ಲಿ ಹುಣ್ಣಾಗಿದ್ದೆ, ಹೇಳಿಕ್ಕೆ ಕಷ್ಟ ಆಗುತ್ತೆ ಮಾತಾಜಿ. ವಿನೋದ್ MB ಪ್ರಭುಜಿ. ಹಲೋ ವಿನೋದ್ ಮಾತಾಜಿ, MB ಓದ್ಲಾ? ಓದಿ. ಏಕ ಮೂರ್ತಿ ಭೇದ ಕರಿ ಕೃಷ್ಣ ಸೇವಾ ಕರೆ, ಕೃಷ್ಣರ ಶೇಷ ತಪಾಯಿ ಶೇಷ ನಾಮಧರೆ. ಏತ ಅನೇಕ ಮೂರ್ತಿ ಭೇದ, ನಾನಾ ರೂಪಗಳು, ಕರಿ ತೆಗೆದುಕೊಂಡು ಕೃಷ್ಣ ಸೇವಾ ಕರೆ, ಪ್ರಭು ಕೃಷ್ಣನ ಸೇವೆಯನ್ನು ಮಾಡುತ್ತಾನೆ. ಕೃಷ್ಣನ ಶೇಷತ ಅಂತಿಮ ಗುರಿ, ಪಾಯಿ ತಲುಪಿ, ಶೇಷನಾಮದರೆ ಶೇಷನಾಗ ಎಂಬ ಹೆಸರನ್ನು ಧರಿಸುತ್ತಾನೆ. ಅನುವಾದ: ಕೃಷ್ಣನ ಸೇವೆಯಲ್ಲಿ ಅಂತಿಮ ಗುರಿಯನ್ನು ತಲುಪಿರುವುದರಿಂದ ಅವನನ್ನು ಪ್ರಭು ಶೇಷ ಎಂದು ಕರೆಯುತ್ತಾರೆ. ಕೃಷ್ಣನ ಸೇವೆಗಾಗಿ ಅವನು ಅನೇಕ ರೂಪಗಳನ್ನು ಧರಿಸುತ್ತಾನೆ. ಹೀಗೆ ಅವನು ಪ್ರಭು ಸೇವೆ ಮಾಡುತ್ತಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನೋಡಿ, ಇಲ್ಲಿ ಅನಂತ ಶೇಷನು ಕೃಷ್ಣನ್ಗೆ ಎಷ್ಟೊಂದು ಬೇರೆ ಬೇರೆ ರೂಪಗಳನ್ನ ಪಡ್ಕೊಂಡು ಸೇವೆಯನ್ನ ಮಾಡ್ತಾ ಇದ್ದಾನೆ. ಕೃಷ್ಣನ ಸೇವೆಯ ಅಂತಿಮ ಹಂತವನ್ನ ಅವರು ತಲುಪಿದ್ದಾರೆ. ಅದರಿಂದ ಅವರನ್ನ ಶೇಷ ಅಂತ ಕರೀತಿದ್ದಾರೆ ಅಂತ ನೋಡಿ. ಹೇಗೆ ಸೇವೆ ಮಾಡ್ಬೇಕು ಅಂತ ನಾವು ಶೇಷನಿಂದ ಕಲ್ತ್ಕೋಬೇಕು. ಅಷ್ಟೆಲ್ಲ ಮಾಡ್ಲಿಕ್ಕಾಗಲ್ಲ, ಆದ್ರೂನು ಸೇವೆ ಅಂದ್ರೆ ಏನು ಅಂತ ತಿಳ್ಕೊಬಹುದು ನಾವಲ್ವಾ, ಹೇಗೆ ಮಾಡ್ಬೇಕು ಸೇವೆ ಅಂದ್ರೆ ಅಂತ. ಶ್ಲೋಕ 125. ಸೇಯಿ ಅನಂತ ಯಾರ ಕಹಿ ಏಕ ಕಲಾ, ಏನ ಪ್ರಭು ನಿತ್ಯಾನಂದಕ್ಕೆ ಜಾನೆ ತಾರಕ್ಕೆಲ. ಹರೇ ಕೃಷ್ಣ. ಹರೇ ಕೃಷ್ಣ. ರೋಹಿಣಿ ಭಟ್ ಓದೋದಿಲ್ಲ. ಸುಜಾತ ಮಾತಾಜಿ. ಹರೇ ಕೃಷ್ಣ. ಸುಜಾತ ಮಾತಾಜಿ. ಉಮಾ ಕುಲಕರ್ಣಿ ಮಾತಾಜಿ. ಈತ ಅನಂತ ಯಾಂಜರ ಕೈ ಏಕ ಕಲಾ, ಹೇನ ಪ್ರಭು ನಿತ್ಯಾನಂದ ಕೆ ಜಾನೆ ತಾಂಜರ ಖೇಲಾ. ಅನಂತ ಪ್ರಭು ಅನಂತ, ತಾಂಜರ ಯಾರ ಕಹಿ ನಾನು ಹೇಳುತ್ತೇನೆ, ವಿಷಕಲ ಭಾಗದ ಒಂದು ಭಾಗ, ಹೇನ ಅಂತಹ, ಪ್ರಭು ನಿತ್ಯಾನಂದ ಹೇ ಯಾರು, ಜಾನೆ ಹೇಳಿದ್ದಾನೆ, ತಾಂಜರ ಅವನ ಕೇಲ ಲೀಲೆಗಳನ್ನು. ಅನುವಾದ: ಪ್ರಭು ಅನಂತನು ಯಾರ ಕಲೆಯೋ ಅಥವಾ ಸ್ವಾಂಶ ಭಾಗವೋ ಅಂತವರು ಪ್ರಭು ನಿತ್ಯಾನಂದ. ಆದ್ದರಿಂದ ಪ್ರಭು ನಿತ್ಯಾನಂದರ ಲೀಲೆಗಳನ್ನು ಬಲ್ಲವರು ಯಾರು? ಹರೇ ಕೃಷ್ಣ ಮಾತಾಜಿ. ನೋಡಿ, ತುಂಬಾ ಶಕ್ತಿಶಾಲಿ ಇಲ್ಲಿ ಅನಂತ ಶೇಷ ಅಲ್ವಾ. ಅವ್ರು ಯಾರು? ನಿತ್ಯಾನಂದ ಪ್ರಭುವಿನ ಅಂಶದ ಹಂಸ. ಅಂತಹ ನಿತ್ಯಾನಂದ ಪ್ರಭು ಎಷ್ಟು ದೊಡ್ಡವರು ಅಲ್ವಾ. ಸೊ ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯಾರಾದ್ರೂ ಏನಾದ್ರು ಹೇಳಿಕ್ ಬರ್ತಿದ್ದೀರಾ? ಹರೇ ಕೃಷ್ಣ. ಓಕೆ. ಇಲ್ಲಿ ಏನ್ ತಿಳ್ಕೊಂಡ್ವಿ ನಾವು? ನಿತ್ಯಾನಂದ ಪ್ರಭುವಿನ ಅಂಶದ ಅಂಶ ಇಲ್ಲಿ ಶೇಷ ಅಂತ. ಅಂತಹ ನಿತ್ಯಾನಂದ ಪ್ರಭು ಎಷ್ಟು ದೊಡ್ಡವರಲ್ವಾ. ಸೊ ಅವರ ಲೀಲೆಗಳನ್ನ ಯಾರ್ ತಾನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅಂದ್ರೆ ನಾವು ಶೇಷನ ವೈಭವವನ್ನ ಕೇಳಿದ್ವಿ. 1000 ಎಡೆ ಇದೆ, ಅವನ ಮಣಿಗಳು ಸೂರ್ಯನಿಗಿಂತ ಹೆಚ್ಚಿನ ಬೆಳಕನ್ನ ಕೊಡ್ತಾ ಇದೆ ಅಲ್ವಾ. ಅವನ ಎಡೆಯಲ್ಲಿರ್ತಕ್ಕಂತಹ ಮಣಿಗಳು, ಅವನು ಬ್ರಹ್ಮಾಂಡವನ್ನ ಸಾಸಿವೆ ಕಾಳಿನ ಹಾಗೆ ಹೊಡ್ಕೊಂಡಿದ್ದಾನೆ. ಅವನು 1000 ಬಾಯಿಂದಲೂ ಕೃಷ್ಣ ಗಾನವನ್ನ ಹಾಡ್ತಾ ಇದ್ದಾನೆ ಅಲ್ವಾ. ಸೊ ಇದನ್ನೆಲ್ಲಾ ತಿಳ್ಕೊಂಡ್ವಿ. ಇವನ್ ಯಾರು?
ಭಗವಂತನ ಅಂದ್ರೆ ನಿತ್ಯಾನಂದ ಪ್ರಭುವಿನ ಏಕಕಲಾ ಅಂದ್ರೆ ಅಂಶದ ಅಂಶ ಅಂತ ಇಲ್ಲಿ ಹೇಳ್ತಿದ್ದಾರೆ ನಮ್ಗೆ. ಅಂದ್ರೆ ಶೇಷ ಎಷ್ಟು ದೊಡ್ಡವನಂದ್ರೆ ನಿತ್ಯಾನಂದ ಪ್ರಭು ಎಷ್ಟು ದೊಡ್ಡವರು ಅಂತ ಊಹೆ ಮಾಡ್ಬೋದು. ಇವಾಗ ಶೇಷನ ನಾವು ಮಹಿಮೆ ತಿಳ್ಕೊಳ್ತಾ ಇದೀವಿ, ಅವನ್ ಹೇಗೆಲ್ಲ ಮಾಡ್ತಾನೆ ಅಂತ. ಅವನ್ ಬಗ್ಗೆ ತಿಳ್ಕೊಳ್ತಾ ಇದ್ರೆ ನಮ್ಗೆ ಏನ್ ಗೊತ್ತಾಗ್ತಾ ಇದೆ ಇಲ್ಲಿ, ನಿತ್ಯಾನಂದ ಪ್ರಭು ಎಷ್ಟು ದೊಡ್ಡವರು ಅಂತ. ಯಾಕೆಂದ್ರೆ ನಿತ್ಯಾನಂದರ ಅಂಶದ ಅಂಶನೇ ಆಗಿದ್ದಾನಲ್ವಾ ಶೇಷನಾಗ. ಅದರಿಂದ ನಾವು ನಿತ್ಯಾನಂದ ಯಾರು ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಇದೀವಿ. ಅಂದ್ರೆ ಶೇಷನ ಅಂಶವಾಗಿ ಅವರು ಬಂದಿದ್ದಾರೆ. ನಿತ್ಯಾನಂದ ಯಾರು? ಬಲರಾಮನೇ ಮೂಲ ಸಂಕರ್ಷಣ ಗೌರಲೀಲೆಯಲ್ಲಿ ಕೃಷ್ಣನ ಅಣ್ಣನಾಗಿ ಅವರು ಬಂದಿದ್ದಾರೆ. ಹರೇ ಕೃಷ್ಣ. 176 ಅಟೆಂಡೆನ್ಸ್ ಲಿಂಕ್ ಪ್ರಮಾಣೆ ಜಾನಿ ನಿತ್ಯಾನಂದ. ಅಟೆಂಡೆನ್ಸ್ ಲಿಂಕ್ ಬೇರೆ ಬಂದಿದೆ. ಓಕೆ ಮಾತಾಜಿ, ಬೇರೆ ಬೇರೆ ಲಿಂಕ್ ಅನ್ನು ಹಾಕ್ಬಿಡಿ. ಹಾ ಲಿಂಕ್ ಅಲ್ಲಿ ಹಾಕ್ಬೇಡಿ ಮಾತಾಜಿ, ಬೇರೆ ಲಿಂಕ್ ಹಾಕ್ತಾರೆ. ಏ ಸಭಾ ಪ್ರಮಾಣೆ ಜಾನಿ ನಿತ್ಯಾನಂದ ತತ್ವ ಸೀಮಾ ತಾಹಂಕೆ ಅನಂತ ಕಹಿ ಕೀತಾರ ಮಹಿಮಾ. ಹರೇ ಕೃಷ್ಣ. ಮಾತಾಜಿ ನಾನೋದ್ಲಾ? ಓದಿ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 126. ಏ ಸಬ್ ಪ್ರಮಾಣೆ ಜಾನಿ ನಿತ್ಯಾನಂದ ತತ್ವ ಸೀಮಾ ತಾನ್ಹಾಕೆ ಅನಂತ ಕಹಿ ತಾನ್ರ ಮಹಿಮಾ. ಏ ಸಬ್ ಇವು ಎಲ್ಲ ಪ್ರಮಾಣೆ ಸಾಕ್ಷಿಗಳಿಂದ ಜಾನಿ ನಾನು ತಿಳಿದಿದ್ದೇನೆ ನಿತ್ಯಾನಂದ ತತ್ವ ಸೀಮಾ ಪ್ರಭು ನಿತ್ಯಾನಂದರ ತತ್ವದ ಸೀಮೆಯನ್ನು. ತಾನ್ ಹಾಗೆ ಅವರಿಗೆ ಪ್ರಭು ನಿತ್ಯಾನಂದ ಬಲರಾಮ ಅನಂತ ಪ್ರಭು ಅನಂತ ಕಹಿ ನಾನು ಹೇಳಿದರೆ ಕೀತಾಂದ್ರ ಮಹಿಮಾ ಅವರ ಮಹಿಮೆಯನ್ನು ನಾನು ಏನೆಂದು ಹೇಳಲಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದ್ಕಿಜೈ. ಈ ಎಲ್ಲಾ ಪ್ರಮಾಣಗಳಿಂದ ನಾವು ಪ್ರಭು ನಿತ್ಯಾನಂದರ ಸತ್ಯದ ಸೀಮೆಯನ್ನು ತಿಳಿಯಬಹುದು. ಆದರೆ ಅವರನ್ನು ಅನಂತ ಎಂದು ಕರೆಯುವುದರಲ್ಲಿ ಏನು ಮಹಿಮೆ ಇದೆ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಿತ್ಯಾನಂದ ಪ್ರಭುಗಳ ಬಗ್ಗೆನೆ ಹೇಳ್ತಿದ್ದಾರೆ. ನಮ್ಗೆ ಇಷ್ಟೊಂದು ಉದಾಹರಣೆಗಳನ್ನ ಕೊಟ್ರು. ನಿತ್ಯಾನಂದ ಪ್ರಭು ಎಷ್ಟು ದೊಡ್ಡವರು ಅಂತ ನಾವು ಪೂರ್ತಿ ತಿಳಿಯೋಕೆ ಆಗೋದಿಲ್ವಂತೆ ನೋಡಿ. ಅಲ್ವಾ? ಅವ್ರಿಗೆ ಅದರಿಂದ ಅನಂತ ಅಂತ ಹೆಸರನ್ನ ಕೊಟ್ಟಿದ್ದಾರೆ. ಅವ್ರು ಅನಂತ ಅನ್ನೋ ಹೆಸರು ಕೊಟ್ರು ಸಾಲದು. ಯಾಕೆ ಅಂದ್ರೆ ಅವರು ಅನಂತಕ್ಕಿಂತಲೂ ದೊಡ್ಡವರು ನೋಡಿ. ಹರೇ ಕೃಷ್ಣ. ಅಥವಾ ಭಕ್ತೇರ ವಾಕ್ಯ ಮಾನಿ ಸತ್ಯ ಕರಿ ಸಕಲ ಸಂಭವೇತ್ತಾಂತೆ ಯಾತೆ ಅವತಾರಿ. ಓದಿ ಮಂಜುಳಾ ಮಾತಾಜಿ. ಮಂಜುಳಾ ಸುರೇಶ್. ಹರೇ ಕೃಷ್ಣ ಮಾತಾಜಿ. ಅಥವಾ ಭಕ್ತೇರ ವಾಕ್ಯ ಮಾನಿ ಸತ್ಯ ಕರಿ ಸಕಲ ಸಂಭವ ತಾಂಗ್ನೆ ಯಾತೆ ಅವತಾರಿ. ಅಥವಾ ಇಲ್ಲದಿದ್ದರೆ ಭಕ್ತೇರ ವಾಕ್ಯ ಪರಿಶುದ್ಧ ಭಕ್ತನು ಹೇಳಿದ ನುಡಿ ಮಾನಿ ನಾನು ಅಂಗೀಕರಿಸುತ್ತೇನೆ. ಸತ್ಯಕರಿ ಸತ್ಯವೆಂದು ಸಕಲ ಎಲ್ಲ ಸಂಭವೆ ಸಾಧ್ಯತೆ ತಾಂಗ್ನೇತೆ ಅವನಲ್ಲಿ ಯಾತೆ ತರುವಾಯ ಅವತಾರಿ ಎಲ್ಲ ಅವತಾರಗಳ ಮೂಲ ಆಕರ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಆದರೆ ಭಕ್ತರು ಹೀಗೆ ಹೇಳುವುದರಿಂದ ಅದನ್ನು ಸತ್ಯವೆಂದು ನಾನು ಅಂಗೀಕರಿಸುತ್ತೇನೆ. ಅವನು ಎಲ್ಲಾ ಅವತಾರಗಳ ಆಕಾರವಾಗಿರುವುದರಿಂದ ಅವನಿಗೆ ಪ್ರತಿಯೊಂದು ಸಾಧ್ಯ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನೋಡಿ ಇಲ್ಲಿ ನಮ್ಗೆ ಭಕ್ತರು ಹೇಳೋ ಮಾತನ್ನ ನಾವು ಸತ್ಯ ಅಂತ ಒಪ್ಕೊಳ್ತೇನೆ ಅಂತ ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ. ಯಾಕಪ್ಪ ಅಂದ್ರೆ ಎಲ್ಲಾ ಅವತಾರಗಳ ಮೂಲವಾಗಿರ್ತಕ್ಕಂಥ ನಿತ್ಯಾನಂದನಲ್ಲಿ ಎಲ್ಲವೂ ಸಾಧ್ಯ. ನೋಡಿ ಏನ್ ಅವತಾರ ಪಟ್ಕೊಳ್ಲಿಕ್ಕೆ, ಅವತಾರವನ್ನ ಎತ್ತಿ ಲೋಕವನ್ನ ಪಾಲನೆ ಮಾಡ್ಲಿಕ್ಕೆ, ಸೃಷ್ಟಿ ಮಾಡ್ಲಿಕ್ಕೆ ಎಲ್ಲ ಅವನ ಕೈಯಲ್ಲಿ ಆಗುತ್ತೆ ಅಲ್ವಾ? ಸೊ ಅದನ್ನ ಭಕ್ತರು ಹೇಳಿದ್ದಾರೆ ಅಂದ್ರೆ ನಾನು ಒಪ್ಕೊಳ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ನಿತ್ಯಾನಂದರಿಗೆ ಅಲ್ಲಿ ಅನಂತ ಅಂದ್ರೂ ಸಾಲದು ಅಂತ ನೋಡ್ವಿ ಹಿಂದಿನ ಶ್ಲೋಕದಲ್ಲಿ. ಅಂದ್ರೆ ಅದಕ್ಕೆ ಈಗ ಕೃಷ್ಣರಾಜ ದಾಸ ಕವಿರಾಜ ಗೋಸ್ವಾಮಿ ಹೇಳ್ತಿದ್ದಾರೆ, ಸರಿ ಅದನ್ನೆಲ್ಲಾ ಬಿಟ್ಬಿಡಿ, ಭಕ್ತರು ಏನ್ ಹೇಳ್ತಾ ಇದ್ದಾರೋ ಅದೇ ಸತ್ಯ. ಭಕ್ತರು ಅಂದ್ರೆ ಯಾರು? ನಮ್ಗೆ ಶುಕದೇವ್ ಗೋಸ್ವಾಮಿ, ನಾರದರು, ವ್ಯಾಸರು, 4 ಕುಮಾರರು, ಇವರೆಲ್ಲ ಅಂದ್ರೆ ನಿತ್ಯಾನಂದನೇ ಬಲರಾಮ, ಮತ್ತೆ ಬಲರಾಮನೇ ನಿತ್ಯಾನಂದ. ಈ ಎಲ್ಲಾ ಅವತಾರಗಳ ಮೂಲ ಅಂತ ನಮ್ಗೆ ಹೇಳ್ತಾ ಇದ್ದಾರೆ ಆ ಭಕ್ತರಾಗಿರ್ತಕ್ಕಂಥವ್ರು. ಆ ಭಕ್ತರ ಮಾತನ್ನ ನಾವು ಒಪ್ಕೋಬೇಕು, ಸತ್ಯವಾಗಿದೆ ಅದು ಅಂತ ನಾನು ಅಂಗೀಕರಿಸ್ತೀನಿ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿತ್ಯಾನಂದರೇ ಬಲರಾಮ,
ಬಲರಾಮನಿಂದ ನಮ್ಗೆಲ್ಲ ಗೊತ್ತು ಸಂಕರ್ಷಣ, ನಂತರ ಮಹಾವಿಷ್ಣು, ಗರ್ಭೋದಕ ಶಾಯ ವಿಷ್ಣು, ಕ್ಷೀರೋದಕ ಶಾಯ ವಿಷ್ಣು, ನಂತರ ಶೇಷ ಬರ್ತಾರೆ. ಈಗ ನಂತರ ವರಹ, ನೃಸಿಂಹ ಎಲ್ಲಾ ವಿಸ್ತರಣೆಗಳು ಸಹ ಬರ್ತಕ್ಕಂಥದ್ದು ಅಲ್ವಾ. ಸೊ ಅವ್ರ ಕೈಯಲ್ಲಿ ಪ್ರತಿಯೊಂದು ಸಾಧ್ಯ ಆಗುತ್ತೆ, ಏನ್ ಬೇಕಾದ್ರೂ ಮಾಡ್ಬೋದು ನಿತ್ಯಾನಂದ್ರು. ಸೊ ಅದನ್ನ ಭಕ್ತರು ಹೇಳ್ತಾ ಇದ್ದಾರೆ, ಆ ಭಕ್ತರ ಮಾತನ್ನ ನಾವು ನಂಬಬೇಕು. ಇಲ್ಲಿ ಎಕ್ಸಾಂಪಲ್ ನೋಡ್ಬೋದು, ಈಗ ಮಣ್ಣಿನಿಂದ ಮಡ್ಕೆ ಮಾಡ್ಬೋದು, ಮತ್ತೆ ಇಟ್ಟಿಗೆನೂ ಮಾಡ್ಬೋದು, ಬೊಂಬೆನೂ ಮಾಡ್ಬೋದು. ಮೂಲ ಏನಾಗಿದೆ? ಮಣ್ಣಾಗಿದೆ. ಹಾಗೆ ಇಲ್ಲಿ ನಿತ್ಯಾನಂದ ಮೂಲ ಆಗಿದ್ದಾರೆ. ಅವರಿಂದ ಶೇಷನೂ ಆಗ್ಬೋದು, ವರಾಹನೂ ಆಗ್ಬೋದು, ನೃಸಿಂಹನೂ ಆಗ್ಬೋದು, ಎಲ್ಲನೂ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅಂದ್ರೆ ಭಕ್ತರು ನಿತ್ಯಾನಂದನೇ ಮೂಲ ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಸತ್ಯ ಅಂತ ಒಪ್ಕೋಬೇಕು. ತರ್ಕ, ವಾದ ಇದನ್ನೆಲ್ಲ ಮಾಡಬಾರ್ದು. ಅವರು ಎಲ್ಲಾ ಅವತಾರಗಳ ಮೂಲ ಆಗಿರೋದ್ರಿಂದ ಶೇಷ ಆಗೋದು, ಬ್ರಹ್ಮಾಂಡ ಹೊರ್ಲಿಕ್ಕೆ, ಮತ್ತೆ ಎಷ್ಟೊಂದು ಸಾವಿರ ರೂಪಗಳನ್ನ ತಾಳ್ಲಿಕ್ಕೆ ಅವ್ರಿಗೆ ಎಲ್ಲ ಸಾಧ್ಯ ಆಗುತ್ತೆ. ಎಲ್ಲ ಅವರಿಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಅವತಾರ ಅವತಾರಿ ಅಭೇದ ಏ ಜಾನೆ, ಪೂರ್ವೆ ಏಚ ಕೃಷ್ಣ ಕೆ ಹೋ ಕಹೋ ಕರಿ ಮಾನೆ. ಹರೇ ಕೃಷ್ಣ. ಕಮಲಾ ಮಾತಾಜಿ. ಹರೇ ಕೃಷ್ಣ. ಸರಿ ಕಮಲಾ ಮಾತಾಜಿ, ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಯಲಕ್ಷ್ಮಿ ಮಾತಾಜಿ. ಓದಿ. ಕಾಣಿಸ್ತಾನೆ ಇಲ್ಲ ಮಾತಾಜಿ ಅವ್ರದ್ದು ಶೇರ್ ಆಗಿರೋದು. ಹರೇ ಕೃಷ್ಣ. ಓದ್ಲಾ ಮಾತಾಜಿ? ಓದಿ. ಅವತಾರ ಅವತಾರಿ ಅಭೇದ ಏ ಜಾನೆ, ಪೂರ್ವೆ ಐಚ ಕೃಷ್ಣ ಕೆ ಹುಕಾ ಹೋ ಕರಿ ಮಾನೆ. ಅವತಾರ ಅವತಾರಿ, ಒಂದು ಅವತಾರ ಮತ್ತು ಎಲ್ಲ ಅವತಾರಗಳ ಆಕರ. ಅಭೇದ ಅನನ್ಯ, ಏ ಜಾನೆ ಇದನ್ನು ತಿಳಿದವರು, ಪೂರ್ವದಲ್ಲಿ, ಏಚೆ ಅಂತೆ, ಕೃಷ್ಣಕ್ಕೆ ಪ್ರಭು ಕೃಷ್ಣನಿಗೆ, ಕೇಹೋ ಯಾರೋ, ಕಾಹೋ ಎಲ್ಲೋ, ಕರಿ ಮಾಡುವುದು, ಮಾನೆ ಅಂಗೀಕರಿಸುತ್ತಾರೆ. ಅನುವಾದ: ಅವತಾರಕ್ಕೂ ಎಲ್ಲ ಅವತಾರಗಳ ಆಕರಕ್ಕೂ ನಡುವೆ ಏನು ವ್ಯತ್ಯಾಸವಿಲ್ಲವೆಂದು ಅವರಿಗೆ ಗೊತ್ತು. ಪೂರ್ವದಲ್ಲಿ ಪ್ರಭು ಕೃಷ್ಣನನ್ನು ನಾನಾ ಜನರು ನಾನಾ ತತ್ವಗಳ ಹಿನ್ನೆಲೆಯಲ್ಲಿ ಗಣನೆಗೆ ತೆಗೆದುಕೊಂಡಿದ್ದರು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಅವತಾರ ಅವತಾರಿ ಇಬ್ರು ಒಂದೇ ಅಂತ ಹೇಳ್ತಿದ್ದಾರೆ. ಅವತಾರಿ ಅಂದ್ರೆ ಯಾರು? ಮೂಲ ರೂಪದಲ್ಲಿ ಇರ್ತಕ್ಕಂತ ಭಗವಂತ. ಅವತಾರಿ ಅಂದ್ರೆ ಅವರೇ ಎಷ್ಟೊಂದು ಯುಗಗಳಿಗೆ ಬೇಕಾದಂಗೆಲ್ಲ ಅವತಾರಗಳನ್ನ ಎತ್ತಿ ಬರ್ತಕ್ಕಂಥದ್ದು. ಅಂದ್ರೆ ಇದು ಅವತಾರಿ ಒಂದೇ ಅಂತ ತಿಳ್ಕೊಳ್ತಾರೋ ಅವರು ಜಾಣರು ಅಂತ ಹೇಳ್ತಿದ್ದಾರೆ. ಅಂದ್ರೆ ಈಗ ಕೃಷ್ಣನನ್ನ ಬೇರೆ ಬೇರೆ ಜನ ಬೇರೆ ಬೇರೆ ಎಲ್ಲ ತಿಳ್ಕೊಂಡ್ರಲ್ವಾ. ಒಬ್ರು ಮಾಮೂಲಿ ಮನುಷ್ಯ ಅಂತ ತಿಳ್ಕೊಂಡ್ರು, ಒಬ್ಬ ಸ್ವಲ್ಪ ಶಕ್ತಿಶಾಲಿ ಅಷ್ಟೇ ಅಂತ ತಿಳ್ಕೊಂಡ್ರು, ಇನ್ನೊಬ್ರು ದೇವತಮ ಪರಮ ಪುರುಷ ಅಂತ ತಿಳ್ಕೊಂಡ್ರು, ಒಬ್ರು ವೈರಿ ಅಂತ ತಿಳ್ಕೊಂಡ್ರು. ಅದ್ ಮುಂದೆನೂ ನೋಡ್ತೀವಿ ಕೃಷ್ಣನ್ ಯಾರ್ಯಾರು ಹೇಗೆ ತಿಳ್ಕೊಂಡ್ರು ಅಂತ. ಸೊ ಅದರಿಂದ ಇಲ್ಲಿ ಹೇಳ್ತಿದ್ದಾರೆ ಅವತಾರಕ್ಕೂ ಅವತಾರಗಳ ನಡುವೆ ಏನು ವ್ಯತ್ಯಾಸ ಇಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಪೂರ್ವದಲ್ಲಿ ಪ್ರಭು ಕೃಷ್ಣನು ನಾನಾ ಜನರು ನಾನಾ ತತ್ವಗಳ ಹಿನ್ನೆಲೆಯಲ್ಲಿ ಗಣನೆಗೆ ತೆಗೆದುಕೊಂಡಿದ್ದರು ಅಂತ ಅದನ್ನೇ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ಈಗ ಎಕ್ಸಾಂಪಲ್ ನೋಡ್ಬೋದು ನಾವು ಅಲ್ವಾ. ಈಗ ಒಂದು ದೀಪ ಇರುತ್ತೆ, ಅದು ಅವತಾರಿ ಅಂತ ತಿಳ್ಕೊಳ್ಳಿ ನೀವು. ಸೊ ಆ ದೀಪದಿಂದ ಇನ್ನೊಂದು ಎಷ್ಟೊಂದು ದೀಪಗಳನ್ನ ಹಚ್ಚುತ್ತೀವಿ ಅಲ್ವಾ. ಮೂಲ ದೀಪದಲ್ಲಿ ಎಷ್ಟು ಬೆಳಕಿರುತ್ತೋ ಅದರಿಂದ ಹಚ್ಚಿರೋ ದೀಪಗಳಲ್ಲೂ ಅಷ್ಟೇ ಬೆಳಕಿರುತ್ತೆ, ಕಡಿಮೆ ಏನಾಗೋದಿಲ್ಲ ಅಲ್ವಾ. ಪ್ರಖರತೆ ಒಂದೇ ಅನ್ನೋದಿರುತ್ತೆ. ಅದೇ ರೀತಿ ಇಲ್ಲಿ ನಿತ್ಯಾನಂದ ಅವತಾರಿ, ಶೇಷಾವನ ಅವತಾರ, ಇಬ್ಬರು ಒಂದೇ ಶಕ್ತಿ ಹೊಂದಿದ್ದಾರೆ. ಶೇಷ ಬ್ರಹ್ಮಾಂಡವನ್ನ ಬರೋ ಶಕ್ತಿ ಅದು ನಿತ್ಯಾನಂದನ ಶಕ್ತಿಯೇ ಆಗಿದೆ ಅಂತ ಇಲ್ಲಿ ಹೇಳ್ತಿರ್ತಕ್ಕಂಥದ್ದು. ಹರೇ ಕೃಷ್ಣ. ನಿತ್ಯಾನಂದರು ಅಷ್ಟೇ ಬಂದಾಗ ಇಲ್ಲಿ ನಿತ್ಯಾನಂದರ ಬಗ್ಗೆ ತಿಳ್ಕೊಬೇಕಾದ್ರೆ ನಾವು ಅವರನ್ನ ಕೆಲವರು ಅವಧೂತ ಅಂತಾರೆ, ಕೆಲವರು ಬಲರಾಮ ಅಂತಾರೆ, ಕೆಲವರು ಅವರನ್ನ ಹುಚ್ಚರು ಅಂತಾನೂ ಅಂತಿದ್ರಂತೆ. ಹೀಗೆ ಹಲವು ಅವತಾರ, ಅವರು ಅವತಾರಿ ಅಲ್ವಾ. ಎಲ್ಲಾ ಅವತಾರ ಅವರಿಂದನೇ ಬರ್ತಕ್ಕಂಥದ್ದು, ಅದನ್ನ ತಿಳ್ಕೊಂಡಿರ್ತಕ್ಕಂಥವ್ರು ಜಾಣರಾಗಿರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದು ಡೌಟ್, ಕೃಷ್ಣನ್ಗೂ ಅವತಾರಿ ಅಂತಾನೆ ಹೇಳ್ತಾರೆ. ಯಾಕಂದ್ರೆ ವಾಮನ ಅವತಾರ ಎಷ್ಟೊಂದು ಅವತಾರಗಳನ್ನ ತಗೊಂಡಿದ್ರ, ನರಸಿಂಹ ಅವತಾರ ಅದೆಲ್ಲ ಸುಮಾರು ಅವತಾರಗಳು ತಗೊಂಡ್ರು. ಸೊ ಕೃಷ್ಣನ್ಗೂ ಅವತಾರಿ ಅಂತಾನೆ ಹೇಳ್ತೇವಲ್ಲ ಮಾತಾಜಿ? ಹೌದು ಮಾತಾಜಿ. ನಮ್ಗೆ ಇಲ್ಲಿ
ಕೃಷ್ಣನಿಗೆ ಅವತಾರಿ ಅಂತ ಹೇಳ್ತೀವಿ. ಇಲ್ಲಿ ಕೃಷ್ಣನೇ ಮೊದಲ ವಿಸ್ತರಣೆ. ಅಂದ್ರೆ ನಾವ್ ಹೇಳ್ತೀವಿ ಬಲರಾಮ ನಿತ್ಯಾನಂದ ಇಬ್ರು ಒಂದೇ, ಆಯ್ತಾ? ಇದನ್ನ ಅರ್ಥ ಮಾಡ್ಕೊಂಡಿದೀರಾ ಅಂದ್ರೆ ಇದು ನಿಮ್ಗೆ ಅರ್ಥ ಆಗುತ್ತೆ ಮಾತಾಜಿ. ಇಲ್ಲಿ ಕೃಷ್ಣ ಮತ್ತೆ ಬಲರಾಮ ಬೇರೆ ಬೇರೆನೇ ಅಲ್ಲ, ನೋಡ್ಲಿಕ್ಕೆ ನಮ್ಗೆ ದೇಹ ಎರಡು ಒಂದೇ ಮಾತಾಜಿ. ಸೊ ಆ ಉದ್ದೇಶ ಇಟ್ಕೊಂಡೆ ಇಲ್ಲಿ ಹೇಳ್ತಿರೋದು ಮಾತಾಜಿ. ಓಕೆ ಮಾತಾಜಿ, ಕ್ಲಿಯರ್ ಆಯ್ತಾ? ಹಾ ಮಾತಾಜಿ, ಕ್ಲಿಯರ್. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನಿತ್ಯಾನಂದರು ನೀವ್ ಯಾರು ಅಂತ ಅರ್ಥ ಮಾಡ್ಕೋಬೇಕು. ಅದರಿಂದ ನಿತ್ಯಾನಂದ ರಾಮನ ಬಗ್ಗೆ ನಮ್ಗೆ ಇಲ್ಲಿ ಹೇಳ್ತಿದ್ದಾರೆ. ಆ ನಿತ್ಯಾನಂದ ಬೇರೆ ಎಲ್ಲ ಯಾರು ಅಲ್ಲ, ನಮ್ಮ ರಾಮನೇ ಏನು ಬಲರಾಮನೇ ಆಗಿದ್ದಾನೆ, ಬಲರಾಮ. ಆಯ್ತಾ? ಶ್ಲೋಕ ಮಾತಾಜಿ ಯಾವುದು? 29. ಹಾ. ಕೆ ಹೋ ಕಾಹೇ ಕೃಷ್ಣ ಸಾಕ್ಷಾತ್ ನಾರಾಯಣ, ಕೆ ಹೋ ಕಾಹೇ ಕೃಷ್ಣ ಹಯ್ಯ ಸಾಕ್ಷಾತ್ ವಾಮನ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 129. ಕೆ ಹೋ ಕಹೇ ಕೃಷ್ಣ ಸಾಕ್ಷಾತ್ ನಾರಾಯಣ, ಕೆ ಹೋ ಕಹೇ ಕೃಷ್ಣ ಹಯ ಸಾಕ್ಷಾತ್ ವಾಮನ. ಕೆ ಹೋ ಕಹೇ ಕೆಲವರು ಹೇಳುತ್ತಾರೆ, ಕೃಷ್ಣ ಪ್ರಭು ಕೃಷ್ಣನು ಸಾಕ್ಷಾತ್ ಪ್ರತ್ಯಕ್ಷ ನರನಾರಾಯಣ, ಪ್ರಭು ನರನಾರಾಯಣ. ಕೆ ಹೋ ಕಹೇ ಕೆಲವರು ಹೇಳುತ್ತಾರೆ, ಕೃಷ್ಣ ಹಯ ಕೃಷ್ಣನು ಆಗಿದ್ದಾನೆ ಸಾಕ್ಷಾತ್ ವಾಮನ, ಪ್ರಭು ವಾಮನ ದೇವ. ಅನುವಾದ: ಕೃಷ್ಣನು ಸಾಕ್ಷಾತ್ ಪ್ರಭು ನರನಾರಾಯಣ ಎಂದು ಕೆಲವರು ಹೇಳುತ್ತಾರೆ, ಅವನನ್ನು ಪ್ರಭು ವಾಮನ ದೇವನ ಅವತಾರ ಎಂದು ಕೆಲವರು ಹೇಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನಾವು ಇಂದಿನ ಶ್ಲೋಕದಲ್ಲಿ ಕೃಷ್ಣನನ್ನ ಬೇರೆ ಬೇರೆ ರೀತಿ ತಿಳ್ಕೊಂಡಿರ್ತಾರೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇಲ್ಲಿ ನಮ್ಗೆ ನೇರ ಉದಾಹರಣೆಯನ್ನ ಇಲ್ಲಿ ಈ ಶ್ಲೋಕದಲ್ಲಿ ಕೊಡ್ತಾ ಇದ್ದಾರೆ. ಕೆ ಹೋ ಕಾಹೇ ಕೃಷ್ಣ ಸಾಕ್ಷಾತ್ ನರನಾರಾಯಣ ಅಂದ್ರೆ ಯಾಕೆ ಹಿಂಗಂದು ನರನಾರಾಯಣನೇ ಕೃಷ್ಣ ಏನು ನರನಾರಾಯಣನೇ ಕೃಷ್ಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಕೆಲವ್ರೇನು ಕೃಷ್ಣನನ್ನ ಬಿಟ್ಬಿಟ್ಟು ನರನಾರಾಯಣನೇ ಕೃಷ್ಣನಾಗಿ ಬಂದಿರ್ತಕ್ಕಂಥದ್ದು. ನಾವ್ ಹೇಳೋದೇನು ಕೃಷ್ಣ ನರನಾರಾಯಣನಾಗಿ ಬಂದಿದ್ದ ಅಂತ. ಅದಕ್ಕೆ ಕೆಲವ್ರು ಏನ್ ಹೇಳ್ತಾರೆ, ನರನಾರಾಯಣನೇ ಕೃಷ್ಣನಾಗಿ ಬಂದಿರೋದು ಅಂತ ಹೇಳ್ತಾರೆ. ಯಾಕೆ ಹೀಗೆ ಅಂದ್ರೆ ಭಗವಂತನ ವಿಸ್ತರಣೆಗಳೇ, ಭಗವಂತನಲ್ಲೇ ಎಲ್ಲ ಈ ವಿಸ್ತರಣೆಗಳು ಇರ್ತಕ್ಕಂಥದ್ದು. ನರನಾರಾಯಣ ಯಾರು? ಬದ್ರಿಕಾಶ್ರಮದಲ್ಲಿ ತಪಸ್ಸು ಮಾಡ್ತಕ್ಕಂತ ಅವಳಿ ಋಷಿಗಳು ಅಲ್ವಾ? ಯಾವಾಗಲೂ ಧ್ಯಾನ ತಪಸ್ಸಿನಲ್ಲಿ ಇರ್ತಾರೆ. ಅರ್ಜುನ ಮತ್ತೆ ಕೃಷ್ಣನೇ ಆಗಿರ್ತಾನೆ ಅಲ್ವಾ? ಆ ಕೃಷ್ಣನನ್ನ ನೋಡಿದ್ರೆ ಇಲ್ಲಿ ಕೆಲವು ಋಷಿ ಮುನಿಗಳು ಏನಂತಾರೆ, ಇವನು ಯೋಗಿ ಆಗಿದ್ದ, ಇಂದ್ರಿಯ ನಿಗ್ರಹವನ್ನ ಮಾಡ್ತಿದ್ದಾನೆ, ಕೊಳಲನ್ನು ಊದಿ ಎಲ್ಲರ ಮನಸ್ಸನ್ನ ಗೆದಿತಾನೆ ಅಷ್ಟೇ. ಆದ್ರೆ ಇವನು ಒಳಗಡೆ ತಪಸ್ವಿ ಆಗಿದ್ದಾನೆ, ಆದ್ರಿಂದ ಇವನು ನರನಾರಾಯಣನೇ ಆಗಿದ್ದಾನೆ, ನರನಾರಾಯಣ ಇಲ್ಲಿ ಕೃಷ್ಣನಾಗಿ ಬಂದಿದ್ದಾನೆ ಅಂತ ಭಾವಿಸ್ಬಿಡ್ತಾರಂತೆ. ಸೊ ಹೀಗೆ ನಂತರ ವಾಮನ ಅವತಾರ, ಕೆ ಹೋ ಕಾಹೇ ಕೃಷ್ಣ ಯ ಸಾಕ್ಷಾತ್ ವಾಮನ ಅಂದ್ರೆ ಇನ್ನು ಕೆಲವರು ಏನ್ ಹೇಳ್ತಾರೆ, ಭಗವಂತ ವಾಮನನಾಗಿ ಬಂದಿದ್ದಾನೆ ಅಂದ್ರೆ ಅವನು ಬ್ರಾಹ್ಮಣನ ವೇಷದಲ್ಲಿ ಬಂದ್ಬಿಟ್ಟು 3 ಹೆಜ್ಜೆನ ಕೇಳಿ ಬಲಿಯಿಂದ ಇಡೀ 3 ಲೋಕವನ್ನೇ ತಗೊಂಡ್ಬಿಟ್ರು ಅಲ್ವಾ? ಅಂದ್ರೆ ಕೃಷ್ಣನನ್ನ ಕೆಲವರು ಈ ರೀತಿ ಹೇಳ್ತಾರಂತೆ, ರಾಜರು ಪಂಡಿತರು ಅವರೆಲ್ಲ, ಇವನು ಇಷ್ಟು ಚಿಕ್ಕವನು, ಇವನು ಗೊಲ್ಲ, ಆದ್ರೂ ಮಾತಿನಲ್ಲಿ ಎಷ್ಟೊಂದು ಮೋಸ ಮಾಡ್ತಾನೆ, ದೊಡ್ಡ ದೊಡ್ಡ ರಾಜ್ಯಗಳನ್ನೆಲ್ಲ ಇವನ್ ಗೆದ್ಬಿಡ್ತಾನೆ, ಇವನ್ ವಾಮನನೇ ಆಗಿರ್ಬೋದು ಅನ್ನೋದಕ್ಕೆ ಎಷ್ಟೊಂದು ಎಕ್ಸಾಂಪಲ್ ಆಚಾರ್ಯರುಗಳು ನಮ್ಗೆ ಇದಕ್ಕೆ ಕೊಡ್ತಾರೆ. ಸೊ ಹೀಗೆ ಅವನ ಕೃಷ್ಣನನ್ನ ನೋಡ್ಬಿಟ್ಟು ಓ ವಾಮನನೇ ಕೃಷ್ಣನಾಗಿ ಬಂದಿದ್ದಾನೆ, ವಾಮನ ಗುಣವನ್ನ ನೆನೆಸ್ಕೊಳ್ತಾರೆ. ಅಲ್ಲಿ ನರನಾರಾಯಣ ಋಷಿಗಳ ಗುಣವನ್ನ ನೆನೆಸ್ಕೊಂಡ್ರು. ಈ ರೀತಿಯಾಗಿ ಅಂದ್ರೆ ಕೃಷ್ಣ ಇಲ್ಲಿ ಬದಲಾಗ್ತಾನ? ಇಲ್ಲ. ನಾವೀಗ ಯಾವ ಕಲರ್ ಕನ್ನಡಕ ಹಾಕೊಳ್ತೀವೋ ಆ ಕಲರ್ ನಮಗ್ ಕಾಣಿಸುತ್ತೆ. ನಾನು ಇಲ್ಲಿ ಕನ್ನಡಕ ಹಾಕೊಂಡ್ರೆ ನೋಡೋದೆಲ್ಲ ನೀಲಿಯಾಗೆ ಕಾಣಿಸುತ್ತೆ, ಕೆಂಪು ಕನ್ನಡಕ ಹಾಕೊಂಡ್ರೆ ಕೆಂಪಾಗೆ ಕಾಣಿಸುತ್ತೆ ಅಲ್ವಾ? ಅದೇ ರೀತಿಲಿ ಮೂಲದಲ್ಲಿ ಒಂದೇ ಬಣ್ಣ ಇರುತ್ತೆ, ನನ್ ಕನ್ನಡಕ ತಕ್ಕಂಗೆ ಕಾಣಿಸ್ತಾ ಇರುತ್ತೆ. ಅದೇ ರೀತಿ ಇಲ್ಲಿ ಕೃಷ್ಣ ಬದಲಾಗೋದಿಲ್ಲ, ಇಲ್ಲಿ ನೋಡುವವನ ದೃಷ್ಟಿ ಅನ್ನೋದು ಬದಲಾವಣೆ ಆಗಿದೆ ಅಲ್ವಾ? ಸೊ ಅದೇ ರೀತಿ ಇಲ್ಲಿ ನಿತ್ಯಾನಂದನ ಕೆಲವರು ಅವಧೂತ ಅಂತಾರೆ, ಕೆಲವರು ಬಲರಾಮ ಅಂತಾರೆ, ಕೆಲವರು ಅವನನ್ನ ಅವತಾರಿ ಅಂತಾರೆ. ಸೊ ಎಲ್ಲದಕ್ಕೂ ಮೂಲ ಯಾರಾಗಿದ್ದಾರೆ? ಭಗವಂತ ದೇವತಮ ಪರಮ ಪುರುಷನೇ ಆಗಿದ್ದಾನೆ, ಕೃಷ್ಣನೇ ಆಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ನರನಾರಾಯಣ ಕೃಷ್ಣನ ಅವತಾರ, ವಾಮನ ಕೂಡ ಕೃಷ್ಣನ ಅವತಾರನೇ ಆಗಿದೆ. ನಾವು ಕನ್ನಡಕವನ್ನು ಯಥಾರೂಪ ಹೇಗಿರುತ್ತೋ ಅದೇ ನಮಗ್ ಕಾಣಿಸುತ್ತೆ, ಯಾವ ಕಲರ್ ಇರುತ್ತೋ ಹಾಗೆ. ನನ್ ಕೆಂಪು ನೀಲಿ ಕನ್ನಡಕ ಹಾಕೊಂಡ ಕೆಂಪು ನೀಲಿ ಆಗೆ ಕಾಣುತ್ತೆ, ಅದೇ ರೀತಿ ಇಲ್ಲೂ ಸಹ. ಕೆ ಹೋ ಕಾಹೇ ಕೃಷ್ಣ ಕ್ಷೀರೋದಶಾಯಿ ಅವತಾರ, ಅಸಂಭಾವನ ಹೇ ಸತ್ಯ ವಚನ ಸಬಾರ. ಹರೇ ಕೃಷ್ಣ ಮಾತಾಜಿ. ಕೆ ಹೋ ಕಾಹೇ ಕೃಷ್ಣ ಕ್ಷೀರೋದಕ ಶಾಯಿ ಅವತಾರ, ಅಸಂಭವನ ಹೇ ಸತ್ಯ ವಚನ ಸಬಾರ. ಕೆ ಹೋ ಕಹೆ ಕೆಲವರು ಹೇಳುತ್ತಾರೆ, ಕೃಷ್ಣ ಪ್ರಭು ಕೃಷ್ಣನು ಕ್ಷೀರೋದಕ ಶಾಹಿ ಅವತಾರ, ಕ್ಷೀರಸಾಗರದಲ್ಲಿ
ಮಲಗಿರುವ ಪ್ರಭು ವಿಷ್ಣುವಿನ ಅವತಾರ. ಅಸಂಭವ ನಹೆ, ಅಸಂಭವವಲ್ಲ, ಸತ್ಯ ಅಸತ್ಯ, ವಚನ ಸಭಾರ, ಪ್ರತಿಯೊಬ್ಬರ ನುಡಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಪ್ರಭು ಕೃಷ್ಣನು ಪ್ರಭು ಕ್ಷೀರೋದಕಶಾಹಿ ಅವತಾರ ಎಂದು ಕೆಲವರು ಹೇಳುತ್ತಾರೆ. ಈ ಎಲ್ಲಾ ಹೆಸರುಗಳು ಸತ್ಯ, ಯಾವುದು ಅಸಂಭವವಲ್ಲ. ಹರೇ ಕೃಷ್ಣ ಮಾತಾಜಿ, ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೃಷ್ಣನನ್ನ ಕ್ಷೀರಸಾಗರದಲ್ಲಿ ಮಲಗಿರೋ ವಿಷ್ಣುವಿನ ಅವತಾರ ಅಂದ್ರೆ ಕ್ಷೀರೋದಕಶಾಹಿ ವಿಷ್ಣುವಿನ ಅವತಾರ ಅಂತ ಹೇಳ್ತಾರಂತೆ. ಇದೆಲ್ಲ ಅಸಂಭವ ಅಂತಲ್ಲ, ಎಲ್ಲರ ಮಾತನ್ನು ಸತ್ಯನೇ ಅಂತ ಇಲ್ಲಿ ಹೇಳ್ತಿದ್ದಾರೆ. ಯಾಕೆಂದ್ರೆ ಇದೆಲ್ಲ ಭಗವಂತನ ವಿಸ್ತರಣೆಗಳಲ್ವಾ, ಇವರನ್ನ ಅವರು ಭಗವಂತ ಅಂತ ತಿಳ್ಕೊಳ್ತಾರೆ. ಸೊ ಅದು ಕೂಡ ಆ ಹೆಸರು ಸತ್ಯನೇ ಅಂತ ಇಲ್ಲಿ ನಮ್ಗೆ ಹೇಳ್ತಾ ಇದ್ದಾರೆ. ಆಮೇಲೆ ಮುಂದೆ ಹೇಳ್ತಾರೆ ನಿಮ್ಗಿನ್ನು ನೆಕ್ಸ್ಟ್ ಕ್ಷೀರೋದಕಶಾಹಿ ವಿಷ್ಣು, ಇಲ್ಲಿ ಕ್ಷೀರಸಾಗರದಲ್ಲಿ ಶೇಷನ ಮೇಲೆ ಮಲಗಿರೋ ವಿಷ್ಣು ಕೂಡ ಏನಾಗಿದ್ದಾನೆ, ಕೃಷ್ಣನೇ ಆಗಿದ್ದಾನೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಕೃಷ್ಣನನ್ನ ನೋಡಿದ ಕೆಲವು ದೇವತೆಗಳು ಋಷಿಗಳು ಎಲ್ಲ ಇವನು ನಮ್ಮ ಬ್ರಹ್ಮಾಂಡವನ್ನ ಅಂದ್ರೆ ಧರ್ಮವನ್ನ ಕಾಪಾಡೋಕೆ ರಕ್ಷಣೆಯನ್ನ ಮಾಡೋಕೆ ಬಂದಿದ್ದಾನೆ, ಇವನು ಕ್ಷೀರೋದಕಶಾಹಿ ವಿಷ್ಣುನೇ ಇರ್ಬೇಕು ಅಂತ ಆ ರೀತಿ ಭಾವನೆಯನ್ನ ಪಡ್ಕೊಳ್ತಕ್ಕ. ಇಲ್ಲಿ ಹೇಳ್ತಿದ್ದಾರೆ ಅವತಾರ ಅವತಾರಿ ಎರಡು ಒಂದೇ, ಅದರಲ್ಲಿ ಅಭೇದ ಇಲ್ಲ ಅಂತ. ಕೆಲವರು ನರನಾರಾಯಣ ಅಂದ್ರು, ಕೆಲವರು ವಾಮನ ಅಂದ್ರು, ಇನ್ನು ಕೆಲವರು ಕ್ಷೀರೋದಕಶಾಹಿ ವಿಷ್ಣು ಅಂದ್ರು ಅಲ್ವಾ. ಸೊ ಅದರಿಂದ ಇದೆಲ್ಲ ಅಸಾಧ್ಯ ಅಂತೇನಲ್ಲ, ಇದೆಲ್ಲ ಸತ್ಯ ವಚನಗಳೇ, ಎಲ್ಲರ ಮಾತುನು ಸರಿನೇ ಅಂತ ಹೇಳ್ತಿದ್ದಾರೆ ಅಲ್ವಾ. ಈಗ ಒಂದು ವಜ್ರವನ್ನ ನಾವು ನೋಡ್ತೀವಿ, ಅದ್ರಲ್ಲಿ ಎಷ್ಟೊಂದು ಮುಖಗಳು ಇರುತ್ತೆ, ಒಂದೊಂದು ಮುಖದಿಂದ ಒಂದೊಂದು ಬಣ್ಣ ಅಂತಕ್ಕಂಥದ್ದು ಬರುತ್ತೆ ಅಲ್ಲ. ಸೂರ್ಯನ ಬೆಳಕು ಬಿದ್ದಾಗ ಒಂದು ಮುಖದಲ್ಲಿ ನಮ್ಗೆ ನೀಲಿ ಬೆಳಕು ಕಾಣಿಸೋದು, ಇನ್ನೊಂದು ಕಡೆ ಕೆಂಪು ಕಾಣ್ಬೋದು ಅಲ್ವಾ, ಇನ್ನೊಂದು ಮುಖದಲ್ಲಿ ಹಸಿರು ಕಾಣ್ಬೋದು. ಅದೇ ರೀತಿ ಇಲ್ಲಿ ನೀಲಿ ಮುಖ ನೋಡೋನ್ಗೆ ನೀಲಿಯಾಗಿ ಕಾಣಿಸುತ್ತೆ, ಕೆಂಪು ಮುಖ ನೋಡೋನ್ಗೆ ಕೆಂಪಾಗಿ ಕಾಣಿಸುತ್ತೆ. ಆದ್ರೆ ಅವ್ರು ಹೇಳ್ತಿರೋದು ಸರಿನೇ. ಯಾಕೆ ವಜ್ರಕ್ಕೆ ಅಷ್ಟೊಂದು ಬಣ್ಣಗಳು ಅಂತಕ್ಕಂಥದ್ದಿದೆ. ಅದೇ ರೀತಿ ಇಲ್ಲಿ ಕೃಷ್ಣ ವಜ್ರ ಇದ್ದ ಹಾಗೆ ಅವನ್ಗೆ ಅನಂತ ರೂಪಗಳಿದೆ ಅಲ್ವಾ, ಅನಂತ ಅವತಾರಗಳಿದೆ. ಸೊ ಅವನನ್ನ ನೋಡುವವರು ಕೆಲವರು ನರನಾರಾಯಣ, ವಾಮನ, ಕ್ಷೀರೋದಕಶಾಹಿ ವಿಷ್ಣು ಇದೆಲ್ಲ ಹೇಳ್ತಾರೆ. ಈ ರೀತಿಯಾಗಿ ಅವನನ್ನ ಕರೀತಾರೆ ಅಲ್ವಾ. ಹರೇ ಕೃಷ್ಣ. 131 ಕೃಷ್ಣಾಯ ಬೇ ಅವತಾರೆ ಸರ್ವಾಂಶ ಆಶ್ರಯ, ಸರ್ವಾಂಶ ಆಸೀತ ಬೇ ಕೃಷ್ಣ ತೇ ಮಿಲಯ. ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದ್ಲಾ ಮಾತಾಜಿ. ಕೃಷ್ಣ ಎಬ್ಬೆ ಅವತಾರೆ ಸರ್ವಾಂಶ ಆಶ್ರಯ, ಸರ್ವಾಂಶ ಆಸಿ ತಬ್ಬೆ ಕೃಷ್ಣ ತೇ ಮಿಲಯ. ಕೃಷ್ಣ ಪ್ರಭು ಕೃಷ್ಣ ಎಬೆ ಯಾವಾಗ ಅವತರಿಸುತ್ತಾನೋ ಸರ್ವ ಅಂಶ ಆಶ್ರಯ, ಬೇರೆ ಎಲ್ಲ ವಿಷ್ಣು ತತ್ವಗಳ ಆಶ್ರಯ. ಸರ್ವ ಅಂಶ ಎಲ್ಲ ಸ್ವಾಂಶ ಹಸಿ ಬರುತ್ತಾರೆ ತಬೆ ಆ ಕಾಲದಲ್ಲಿ ಕೃಷ್ಣನಲ್ಲಿ ಮಿಲಯ ಸೇರಲು. ಅನುವಾದ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನು ಅವತರಿಸಿದಾಗ ಎಲ್ಲ ಸ್ವಾಂಶಗಳು ಅವನ ಆಶ್ರಯವಾಗಿರುತ್ತಾನೆ. ಹೀಗೆ ಅವನ ಎಲ್ಲ ಸ್ವಾಂಶಗಳು ಅವನೊಡನೆ ಸೇರಿಕೊಳ್ಳುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಇಲ್ಲಿ ಕೃಷ್ಣ ಯಾವಾಗ ಅವತಾರವೆತ್ತಿ ಬರ್ತಾನೋ ಆಗ ಅವನ ಎಲ್ಲಾ ಅಂಶಗಳಿಗೂ ಅವನ ಆಶ್ರಯ ಆಗ್ತಾನೆ ಅಲ್ವಾ. ಅಂದ್ರೆ ಆಗ ಎಲ್ಲಾ ಅಂಶಗಳು ಬಂದು ಕೃಷ್ಣನಲ್ಲಿ ಸೇರ್ಕೊಳ್ಳುತ್ತಂತೆ. ಸೊ ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ ಕೃಷ್ಣ ಸರ್ವಾಂಶ ಆಶ್ರಯ, ಎಲ್ಲಾ ಅಂಶಗಳಿಗೂ ಆಶ್ರಯ ಭಗವಂತನೇ ಆಗಿದ್ದಾನೆ ಅಲ್ವಾ. ಎಲ್ಲಾ ಭಗವಂತನ ಎಷ್ಟೊಂದು ಸ್ವಾಂಶಗಳಿದೆ, ವಿಸ್ತರಣೆಗಳು, ಅದೆಲ್ಲದಕ್ಕೂ ಆಶ್ರಯ ಭಗವಂತನೇ ಆಗಿದ್ದಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಈಗ ನಾವು ನೋಡ್ತೀವಲ್ವಾ, ಸಾಮಾನ್ಯವಾಗಿ ಭಗವಂತ ಅವತಾರ ಎತ್ತಿ ಬಂದಾಗ ಮತ್ಸ್ಯ ಅವತಾರ ಹಾಗೆಲ್ಲ ಬರ್ತಾರೆ, ವಾಮನ ಅವತಾರ ಹಾಗೆಲ್ಲ ಬರ್ದಾಗ ಅವ್ರು ಒಬ್ಬೊಬ್ರೆ ಬರ್ತಾರೆ, ಉಳಿದವರೆಲ್ಲ ತಮ್ಮ ತಮ್ಮ ಲೋಕದಲ್ಲಿ ಇರ್ತಾರೆ ಒಂದೊಂದು. ಆದ್ರೆ ಕೃಷ್ಣ ಬಂದಾಗ ನಾವು ನೋಡ್ತೀವಿ ಕೃಷ್ಣನ ಯಾಕೆ ಅವತಾರಿ ಅಂತ ಹೇಳ್ತೀವಿ, ಅವನು ಕೃಷ್ಣ ಬಂದಾಗ ಅವನೇ ಮೂಲ, ಅದ್ರಿಂದ ಅವನನ್ನ ನಾವು ಅವತಾರಿ ಅಂತ ಹೇಳ್ತೀವಿ. ಅವನು ಇಳಿದು ಬಂದಾಗ ಅವನೊಬ್ನೇ ಬರೋದಿಲ್ಲ, ಇಡೀ ಸಂಸಾರನೇ ಕರ್ಕೊಂಡ್ ಬರ್ತಾನೆ ಅಲ್ವಾ. ಹೇಗೆ ಈಗ ರಾಜ ಮೆರವಣಿಗೆ ಬಂದ್ರೆ ರಾಜ ಒಬ್ನೇ ಬರ್ತಾನ, ರಾಜ
ಅವನ ಮಂತ್ರಿ, ಸೇನಾಧಿಪತಿ, ಮತ್ತೆ ಕುದುರೆಗಳು, ಆನೆ ಬಂಟ್ರು, ಹಿಂದಿನ ಕಾಲದ ರಾಜರು ಹೇಳ್ತಿದ್ದೀನಿ, ಎಲ್ರು ಬರ್ತಾರೆ. ಈಗ್ಲೂ ಅಷ್ಟೇ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅಂದ್ರೆ ಒಬ್ರ ಬರ್ತಾರ, ಅವ್ರ ಜೊತೆ ಸೆಕ್ಯೂರಿಟಿ ಗಾರ್ಡ್ ಎಷ್ಟು ಜನ ಬರ್ತಾರೆ, ಎಲ್ಲ ತುಂಬಾ ಜನ ಬರ್ತಾರೆ. ಹಾಗೆ ಇಲ್ಲೂ ಸಹ ಇಲ್ಲಿ ನಮ್ಗೆ ಕೃಷ್ಣ ಒಬ್ಬ ಮಹಾರಾಜ ಇದ್ದಂಗೆ. ಅವ್ನ್ ಭೂಮಿ ಮೇಲೆ ಬಂದಾಗೆಲ್ಲ ಬಲರಾಮ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ, ನಾರಾಯಣ, ವಾಮನ, ಮತ್ತೆ ನರನಾರಾಯಣರು, ಕ್ಷೀರದಕಶ, ವಿಷ್ಣು ಎಲ್ಲರೂ ಅವರ ಜೊತೆಯಲ್ಲಿ ಬರ್ತಾರೆ ನೋಡಿ. ದೇವತಮಪುರ ಪರಮ ಪುರುಷನು ಕೃಷ್ಣನಾಗಿ ಅವತರಿಸಿದಾಗ ಎಲ್ಲಾ ಸ್ವಾಂಶಗಳಿಗೂ ಅವನು ಆಶ್ರಯನಾಗಿರ್ತಾನೆ ನೋಡಿ. ಎಲ್ಲರೂ ಅವನಲ್ಲಿ ಆಶ್ರಯ ಪಡ್ಕೊಂಡು ಎಲ್ಲರೂ ಬರ್ತಾರೆ ಅವನಿಗೆ ಅಲ್ವಾ. ಸೊ ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಅಂದ್ರೆ ಬಲರಾಮ ಕೃಷ್ಣನ ಅಣ್ಣ ಆಗಿ ಬರ್ತಾರೆ ಅಲ್ವಾ. ಹಾಗೆ ಅನಿರುದ್ಧ ಕೃಷ್ಣನ ಮೊಮ್ಮಗ, ಮತ್ತೆ ಪ್ರದ್ಯುಮ್ನ ಏನಾಗಿ ಬರ್ತಾನೆ, ಅವನ ಮಗನಾಗಿ ಬರ್ತಾನೆ. ಕ್ಷೀರೋದಕಶಾಹಿ ಕೃಷ್ಣನಲ್ಲೇ ಇರ್ತಾನೆ. ಅದಕ್ಕೆ ದೇವತೆಗಳು ಕೃಷ್ಣನನ್ನೇ ವಿಷ್ಣು ಅಂತ ಕರೆಯೋದಂತೆ. ಇನ್ನ ನರನಾರಾಯಣ ಋಷಿಗಳು ಅಂದ್ರೆ ಕೃಷ್ಣ ಅರ್ಜುನನೇ ಅಲ್ವಾ. ನರನಾರಾಯಣ ಋಷಿಗಳು ಕೃಷ್ಣ ಅರ್ಜುನನೇ ನರನಾರಾಯಣರಾಗಿ ಬಂದಿರೋದು. ಅದರಲ್ಲೂ ಅವರಲ್ಲೇ ಆ ಅಂಶಗಳು ಅಂತಕ್ಕಂಥದ್ದು ಇದೆ. ಇದನ್ನೆಲ್ಲ ನಾವು ಭಗವದ್ಗೀತೆಯಲ್ಲಿ ಕೇಳಿದೀವಿ ಅಲ್ವಾ. ಅಂದ್ರೆ ಬೇರೆ ಬೇರೆ ದೇಹಗಳಾಗಿ ಕಂಡ್ರು ಎಲ್ಲ ಕೃಷ್ಣನಲ್ಲೇ ಇರ್ತಾರಂತೆ. ಈಗ ನಾಟಕ ಆಡೋನ ಒಬ್ನೇ ಆಗಿರ್ತಾನೆ, ರಾಜ, ಮಂತ್ರಿ, ಭಟ ಎಲ್ಲಾ ವೇಷ ಹಾಕೊಳ್ತಾನಲ್ವಾ. ಅದೇ ರೀತಿನೇ ಇಲ್ಲಿ ಮೂಲದಲ್ಲಿ ಕೃಷ್ಣ ಆಗಿದ್ದಾನೆ. ಬೇರೆ ಬೇರೆ ಎಲ್ಲ ವೇಷಗಳನ್ನ ತೊಟ್ಕೊಳ್ತಾರೆ, ಮತ್ತೆ ಎಲ್ಲರೂ ಕೃಷ್ಣನಲ್ಲೇ ಅಡಕವಾಗಿರ್ತಾರೆ. ಎಲ್ಲರ ಆಶಯ ಭಗವಂತನೇ ಆಗಿದ್ದಾನೆ ಅಂತ ಇಲ್ಲಿ ನೋಡಿ. ಗೌರಲೀಲೆಯಲ್ಲಿ ನಾವು ನಿತ್ಯಾನಂದ ಬಂದಾಗ ಇಲ್ಲಿ ಗೌರಲೀಲೆಯಲ್ಲಿ ನಿತ್ಯಾನಂದ ಬರ್ತಾರೆ ಅಲ್ವಾ. ಅಂದ್ರೆ ಶೇಷನೇ ಬರ್ತಕ್ಕಂಥದ್ದು ಏನು ನಿತ್ಯಾನಂದನಾಗಿ ಅಂತ. ಯही रूपा जाने से ही तहा कहे सकल संभवे कृष्ण ಕಿಚ್ಚು ಮಿಥ್ಯಾನ ಹೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇದನ್ನು ಇಬ್ಬರು ಓದ್ಬೇಕು, ಯಾಕಂದ್ರೆ ಇಲ್ಲಿ ಶ್ಲೋಕ ದೊಡ್ಡದಿದೆ. ಮಧುಮಯಿ ಮಾತಾಜಿ ಓದ್ತೀರಾ? ಮಾತಾಜಿ ಮಾತಾಜಿ ದೊಡ್ಡದಿದೆ ಮಾತಾಜಿ, ಇದಕ್ಕೆ ಸಮಯ ಹೌದು ಮಾತಾಜಿ. ನಾಳೆಗೆ ದೊಡ್ಡದಿದೆ, ಅಟ್ಲೀಸ್ಟ್ ಓದಿದ್ರೆ ಅರ್ಥ ಆಗ್ತದೆ. ನಾಳೆ ವಿವರಿಸಬೇಕು. ಹರೇ ಕೃಷ್ಣ ಮಾತಾಜಿ. ಇವತ್ತು ಹೋಗ್ಲಿ ನಾಳೆ. ಹರೇ ಕೃಷ್ಣ ಮಾತಾಜಿ. ಮಧುಮಯಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ ಓದ್ಲಾ? 132. ಓದಿ ಮಾತಾಜಿ. ಯही ರೂಪೆ ಜಾನೆ ಸೇಯಿ ತಾಹ ಕಹೆ ಸಕಲ ಸಂಭವೆ ಕೃಷ್ಣೇ ಕಿಚು ಮಿಥ್ಯಾ ನಹೇ. ಯಯಿ ಏನಾದರೂ, ರೂಪದಲ್ಲಿ, ಜಾನೆ ವ್ಯಕ್ತಿಯು ತಿಳಿದಿರುವುದು, ಸೇಯಿ ಅವನು, ತಾಹ ಆ, ಕಹೆ ಹೇಳುತ್ತಾನೆ, ಸಕಲ ಸಂಭವೇ ಕೃಷ್ಣೇ ಕೃಷ್ಣನಲ್ಲಿ ಎಲ್ಲವೂ ಸಂಭವವೇ, ಕಿಚು ಮಿಥ್ಯಾ ನಹೇ ಇದರಲ್ಲಿ ಮಿಥ್ಯೆ ಇಲ್ಲ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಮಾತಾಜಿ ಸ್ವಲ್ಪ ಮೇಲ್ ಮಾಡ್ಬೇಕು. ಹರೇ ಕೃಷ್ಣ. ಅನುವಾದ. ಪ್ರಭುವನ್ನು ಯಾವುದೇ ರೂಪದಲ್ಲಿ ವ್ಯಕ್ತಿಯು ತಿಳಿದಿರಲಿ, ಅದೇ ರೀತಿಯಲ್ಲಿಯೇ ಅವನನ್ನು ಕುರಿತು ಮಾತನಾಡುತ್ತಾನೆ. ಕೃಷ್ಣನಲ್ಲಿ ಎಲ್ಲವೂ ಸಂಭವನೀಯವಾದದ್ದರಿಂದ ಇದರಲ್ಲಿ ಏನೂ ಮಿಥ್ಯೆ ಇಲ್ಲ. ಈ ಸಂದರ್ಭದಲ್ಲಿ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ. ಈ ಸಂದರ್ಭದಲ್ಲಿ ಹೈದರಾಬಾದಿನಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಬೋಧಿಸುವಾಗ ನಮ್ಮ ಇಬ್ಬರು ಸನ್ಯಾಸಿಗಳ ನಡುವೆ ನಡೆದ ಒಂದು ಪ್ರಸಂಗವನ್ನು ನಾವು ಪ್ರಸ್ತಾವಿಸಬಹುದು. ಹರೇ ರಾಮ ಶ್ರೀ ಬಲರಾಮನನ್ನು ಸೂಚಿಸುತ್ತದೆ ಎಂದು ಅವರಲ್ಲಿ ಒಬ್ಬರು ಹೇಳಿದರು. ಇದನ್ನು ಪ್ರತಿಭಟಿಸಿ ಹರೇ ರಾಮ ಎಂದರೆ ಪ್ರಭು ರಾಮ ಎಂದು ಇನ್ನೊಬ್ಬರು ಹೇಳಿದರು. ಕೊನೆಗೆ ಈ ವಿವಾದವು ನನ್ನ ಬಳಿಗೆ ಬಂತು. ಹರೇ ರಾಮದಲ್ಲಿರುವ ರಾಮನು ಪ್ರಭು ರಾಮಚಂದ್ರ ಎಂದು ಒಬ್ಬರು ಹೇಳಿದರೆ, ಮತ್ತು ಹರೇ ರಾಮದಲ್ಲಿರುವ ರಾಮನು ಶ್ರೀ ಬಲರಾಮ ಎಂದು ಇನ್ನೊಬ್ಬರು ಹೇಳಿದರೆ ಇಬ್ಬರೂ ಸರಿ ಎಂದು ನಾನು ತೀರ್ಮಾನ ಕೊಟ್ಟೆ. ಏಕೆಂದರೆ ಶ್ರೀ ಬಲರಾಮ ಮತ್ತು ಪ್ರಭು ರಾಮರ ನಡುವೆ ಏನೂ ವ್ಯತ್ಯಾಸವಿಲ್ಲ. ಇಲ್ಲಿ ಶ್ರೀ ಚೈತನ್ಯ ಚರಿತಾಮೃತದಲ್ಲಿ ಕೃಷ್ಣದಾಸ ಕವಿರಾಜ ಗೋಸ್ವಾಮಿಯವರು ಇದೇ ತೀರ್ಮಾನ ಕೊಟ್ಟಿರುವುದನ್ನು ನಾವು ನೋಡಬಹುದು. ಯही ರೂಪೆ ಜಾನೆ ಸೇಯಿ ತಾಹ ಕಹೆ ಸಕಲ ಸಂಭವೇ ಕೃಷ್ಣೇ ಕಿಚು ಮಿಥ್ಯಾ ನಹೇ. ಯಾರೊಬ್ಬರು ಪ್ರಭು ರಾಮಚಂದ್ರ ಎಂದು ಅರ್ಥ ಮಾಡಿಕೊಂಡು ಹರೇ ರಾಮ ಮಂತ್ರದ ಮೂಲಕ ಪ್ರಭು ರಾಮಚಂದ್ರನನ್ನು ಕರೆದರೆ ಅವನು ತೀರಾ ಸರಿ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಹರೇ ರಾಮ ಎನ್ನುವುದಕ್ಕೆ ಓ ಶ್ರೀ ಬಲರಾಮ ಎಂದು ಅರ್ಥವೆಂದರೆ ಅವರೂ ಕೂಡ ಸರಿಯೇ. ವಿಷ್ಣು ತತ್ವದ ಅರಿವಿರುವವರು
ಈ ಎಲ್ಲ ವಿವರಣೆಗಳ ಮೇಲೆ ಬಡಿದಾಡುವುದಿಲ್ಲ. ಲಘು ಭಾಗವತಾಮೃತದಲ್ಲಿ ಶ್ರೀಲ ರೂಪ ಗೋಸ್ವಾಮಿಯವರು ಹೀಗೆ ವಿವರಿಸಿದ್ದಾರೆ. ಕೃಷ್ಣನು ಕ್ಷೀರೋದಕಶಾಹಿ ವಿಷ್ಣುವು ಪರವ್ಯೋಮದ ನಾರಾಯಣನೂ ಆಗಿರುವುದರಿಂದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ ಮತ್ತು ಅನಿರುದ್ಧ ಎಂದು 4 ರೂಪಗಳಲ್ಲಿ ವಿಸ್ತರಣೆಗೊಂಡಿದ್ದಾನೆ. ಕೃಷ್ಣನು ನಾರಾಯಣನ ಅವತಾರ ಎಂಬ ವಿಚಾರವನ್ನು ಅವರು ಅಲ್ಲಗಳೆಯುತ್ತಾರೆ. ಕೆಲವರು ಭಕ್ತರು ನಾರಾಯಣನೇ ಮೂಲ ದೇವೋತ್ತಮ ಪುರುಷ, ಕೃಷ್ಣನು ಒಂದು ಅವತಾರ ಎಂದು ಭಾವಿಸುತ್ತಾರೆ. ಶಂಕರಾಚಾರ್ಯರು ಭಗವದ್ಗೀತೆಯನ್ನು ಕುರಿತ ತಮ್ಮ ವ್ಯಾಖ್ಯಾನದಲ್ಲಿ ನಾರಾಯಣನು ದಿವ್ಯ ಪರಮ ಪುರುಷ, ಅವನು ದೇವಕಿ ಮತ್ತು ವಸುದೇವರ ಮಗ ಕೃಷ್ಣನಾಗಿ ಅವತರಿಸಿದನು ಎಂದು ಸ್ವೀಕರಿಸಿದ್ದಾರೆ. ಆದ್ದರಿಂದ ಮಾತಾಜಿ ಸ್ವಲ್ಪ ಮೇಲ್ ಮಾಡಿ. ಹರೇ ಕೃಷ್ಣ. ಆದ್ದರಿಂದ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಾಗಿರಬಹುದು. ಆದರೆ ರೂಪ ಗೋಸ್ವಾಮಿಯವರ ನೇತೃತ್ವದ ಗೌಡೀಯ ವೈಷ್ಣವ ಸಂಪ್ರದಾಯವು ಪ್ರತಿಯೊಂದು ಕೃಷ್ಣನಿಂದ ಹೊರಹೊಮ್ಮುತ್ತದೆ ಎಂಬ ಭಗವದ್ಗೀತೆಯ ತತ್ವವನ್ನು ಸುಸ್ಥಾಪಿಸಿದೆ. ಕೃಷ್ಣನು ಭಗವದ್ಗೀತೆಯಲ್ಲಿ ಅಹಂ ಸರ್ವಸ್ಯ ಪ್ರಭವಃ, ನಾನು ಪ್ರತಿಯೊಂದರ ಮೂಲ ಆಕರ ಎಂದು ಹೇಳುತ್ತಾನೆ. ಪ್ರತಿಯೊಂದು ಎನ್ನುವುದರಲ್ಲಿ ನಾರಾಯಣನೂ ಸೇರಿದ್ದಾನೆ. ಆದ್ದರಿಂದ ರೂಪ ಗೋಸ್ವಾಮಿಯವರು ತಮ್ಮ ಲಘು ಭಾಗವತಾಮೃತದಲ್ಲಿ ನಾರಾಯಣನಲ್ಲ, ಕೃಷ್ಣನೇ ಮೂಲ ದೇವೋತ್ತಮ ಪುರುಷ ಎಂದು ಸ್ಥಾಪಿಸಿದ್ದಾರೆ. ಈ ಸಂಬಂಧವಾಗಿ ಅವರು ಶ್ರೀಮದ್ ಭಾಗವತದಿಂದ ಒಂದು ಶ್ಲೋಕವನ್ನು 3.2.15 ಉದ್ಧರಿಸಿದ್ದಾರೆ. ಸ್ವಶಾಂತರೂಪೇಶ್ ಇತರೈಃ ಸ್ವರೂಪೈರ್ ಅಭ್ಯರ್ಧ್ಯ ಮಾನೇಶ್ವ ಅನುಕಂಪಿತಾತ್ಮ ಪರಾವರೇಶೋ ಮಹದ್ ಅಂಶಯುಕ್ತೋ ಹಿ ಅಜೋಪಿ ಜಾತೋ ಭಗವಾನ್ ಯಥಾಗ್ನಿ. ಪ್ರಭುವಿನ ಪರಿಶುದ್ಧ ಭಕ್ತನಾದ ವಸುದೇವನಂತವರು ಅಪಾಯಕಾರಿ ಕಂಸನಂತಹ ಅಸುರರಿಂದ ಮಹಾವಿಪತ್ತಿಗೆ ಒಳಗಾದಾಗ ಪ್ರಭು ಕೃಷ್ಣನು ವೈಕುಂಠ ಪ್ರಭುವಿನಂತಹ ತನ್ನ ಎಲ್ಲ ಲೀಲಾ ವಿಸ್ತರಣೆಗಳೊಡನೆ ಸೇರಿಕೊಳ್ಳುತ್ತಾನೆ. ಅವನು ಜನಿಸಿರದಿದ್ದರೂ ಅರಣ್ಯ ಕೊರಡಿನ ಸಂಘರ್ಷದಿಂದ ಉದ್ಭವಿಸುವ ಅಗ್ನಿಯಂತೆ ಅವತರಿಸುತ್ತಾನೆ. ಬೆಂಕಿ ಕಡ್ಡಿ ಅಥವಾ ಇತರ ಜ್ವಾಲೆಯ ಸಹಾಯವಿಲ್ಲದೆ ಹೋಮಾಗ್ನಿಯನ್ನು ಹೊತ್ತಿಸಲು ಅರಣ್ಯ ಎಂಬ ಕೊರಡನ್ನು ಉಪಯೋಗಿಸುತ್ತಾರೆ. ಭಕ್ತರಿಗೂ ಭಕ್ತರಲ್ಲದವರಿಗೂ ಸಂಘರ್ಷವೇರ್ಪಟ್ಟಾಗ ಅರಣ್ಯ ಕೊರಡಿನಲ್ಲಿ ಅಗ್ನಿಯು ಅವತರಿಸುವಂತೆ ಪರಮ ಪ್ರಭುವು ಅವತರಿಸುತ್ತಾನೆ. ಕೃಷ್ಣನು ಅವತರಿಸುವಾಗ ನಾರಾಯಣ, ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಮುಂತಾದ ತನ್ನ ಎಲ್ಲ ವಿಸ್ತರಣೆಗಳನ್ನು ತನ್ನೊಳಗೆ ಅಳವಡಿಸಿಕೊಂಡು ಪೂರ್ಣ ರೂಪದಲ್ಲಿ ಅವತರಿಸುತ್ತಾನೆ. ನರಸಿಂಹದೇವ, ವರಾಹ, ವಾಮನ, ನರನಾರಾಯಣ, ಹಯಗ್ರೀವ, ಅಜಿತ ಮುಂತಾದ ಇತರ ಅವತಾರಗಳನ್ನು ಕೃಷ್ಣನು ಸದಾ ತನ್ನೊಳಗೆ ಸಂಯೋಜಿಸಿಕೊಂಡಿರುತ್ತಾನೆ. ಕೆಲವು ಸಲ ಬೃಂದಾವನದಲ್ಲಿ ಪ್ರಭು ಕೃಷ್ಣನು ಇಂತಹ ಅವತಾರಗಳ ಕಾರ್ಯಗಳನ್ನು ಪ್ರದರ್ಶಿಸುತ್ತಾನೆ. ಬ್ರಹ್ಮಾಂಡ ಪುರಾಣದಲ್ಲಿ ಹೀಗೆ ಹೇಳಿದೆ: ವೈಕುಂಠದಲ್ಲಿ ಎಲ್ಲ ಜೀವಿಗಳ ಮಿತ್ರನಾದ ನಾರಾಯಣ ಎಂದು ಹೆಸರಾಗಿರುವವನು, ಕ್ಷೀರ ಸಮುದ್ರದಲ್ಲಿ ಶ್ವೇತ ದ್ವೀಪದ ಒಡೆಯನೆಂದು ಹೆಸರಾಗಿರುವವನು ಮತ್ತು ಎಲ್ಲ ಪುರುಷರಲ್ಲಿ ಅತ್ಯುತ್ತಮನಾಗಿರುವವನು, ಅಂಥವನೇ ಆದ ದೇವೋತ್ತಮ ಪುರುಷನು ನಂದನ ಪುತ್ರನಾಗಿ ಆವಿರ್ಭವಿಸಿದನು. ಅಗ್ನಿಯಲ್ಲಿ ನಾನಾ ಅಳತೆಯ ಕಿಡಿಗಳಿರುತ್ತವೆ. ಅವುಗಳಲ್ಲಿ ಕೆಲವು ಬಹಳ ದೊಡ್ಡವು, ಮತ್ತೆ ಕೆಲವು ಚಿಕ್ಕವು. ಚಿಕ್ಕ ಕಿಡಿಗಳನ್ನು ಜೀವಿಗಳಿಗೆ ಹೋಲಿಸಲಾಗಿದೆ. ದೊಡ್ಡ ಕಿಡಿಗಳನ್ನು ಪ್ರಭು ಕೃಷ್ಣನ ವಿಷ್ಣು ವಿಸ್ತರಣೆಗಳಿಗೆ ಹೋಲಿಸಲಾಗಿದೆ. ಎಲ್ಲ ಅವತಾರಗಳು ಕೃಷ್ಣನಿಂದಲೇ ಹೊರಹೊಮ್ಮುತ್ತವೆ. ಅವುಗಳ ಲೀಲೆಗಳು ಮುಗಿದ ಮೇಲೆ ಮತ್ತೆ ಕೃಷ್ಣನಲ್ಲಿ ಲೀನವಾಗುತ್ತವೆ. ಆದ್ದರಿಂದ ನಾನಾ ಪುರಾಣಗಳಲ್ಲಿ ಕೃಷ್ಣನನ್ನು ಕೆಲವು ಸಲ ನಾರಾಯಣನೆಂದು, ಕೆಲವು ಸಲ ಕ್ಷೀರೋದಕಶಾಹಿ ವಿಷ್ಣು ಎಂದು, ಕೆಲವು ಸಲ ಗರ್ಭೋದಕಶಾಹಿ ವಿಷ್ಣು ಎಂದು, ಮತ್ತೆ ಕೆಲವು ಸಲ ವೈಕುಂಠನಾಥನೆಂದು ವರ್ಣಿಸಲಾಗಿದೆ. ಕೃಷ್ಣನು ಸದಾ ಪೂರ್ಣನಾಗಿರುವುದರಿಂದ ಮೂಲ ಸಂಕರ್ಷಣನು ಅವನಾಗಿದ್ದಾನೆ. ಎಲ್ಲ ಅವತಾರಗಳು ಮೂಲ ಸಂಕರ್ಷಣನಿಂದ ಮೈದೋರುವುದರಿಂದ ಕೃಷ್ಣನ ಸಮ್ಮುಖದಲ್ಲಿಯೇ ಅವನು ತನ್ನ ಪರಮ ಇಚ್ಛೆಯಿಂದ ನಾನಾ ಅವತಾರಗಳನ್ನು ತಾಳಬಲ್ಲನು ಎಂದು ಇದರಿಂದ ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಮಹರ್ಷಿಗಳು ನಾನಾ ನಾಮಗಳಿಂದ ಪ್ರಭುವಿನ ಮಹಿಮೆಯನ್ನು ಕೊಂಡಾಡಿದ್ದಾರೆ. ಹೀಗೆ ಎಲ್ಲ ಅವತಾರಗಳ ಆಕರನಾದ ಮೂಲ ಪುರುಷನನ್ನು ಕೆಲವು ಸಲ ಒಂದು ಅವತಾರವೆಂಬಂತೆ ವರ್ಣಿಸಿದರೆ ವ್ಯತ್ಯಯವೇನೂ ಆಗುವುದಿಲ್ಲ. ಹರೇ ಕೃಷ್ಣ. ಕೃಷ್ಣಾರ್ಪಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಎಕ್ಸ್ಪ್ಲೈನ್ ಮಾಡದ ಏನ್ ಮಾತಾಜಿ? ಮಾಡಿದ್ರೆ ಮಾಡಿ ಮಾತಾಜಿ.
ಒಂದ್ ಎರಡ್ ನಿಮಿಷ ವೆಯ್ಟ್ ಮಾಡ್ಬೋದಲ್ಲ, ಒಂದ್ 5 ನಿಮಿಷ. ದೊಡ್ಡದಾಗಿದೆ ಮಾತಾಡಿ. ದೊಡ್ಡದಾಗಿದೆ ಅಂದ್ರೆ ನಾಳೆ ವಿವರಿಸುದು ಒಳ್ಳೇದಾ? ಚುಟುಕು ಹೌದಾ ಮಾತಾಜಿ? ಓಕೆ, ಒಂದ್ 5 ನಿಮಿಷದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೌದಾ? ಓಕೆ, ವಿವರಿಸಿ. ಓಕೆ ಮಾತಾಜಿ, ಹಾಗಾದ್ರೆ ವಿವರಿಸ್ಲಾ? ಓಕೆ ಮಾತಾಜಿ. ಇಲ್ಲಿ ನಮ್ಗೆ ಹೇಳ್ತಿದ್ದಾರೆ, ಪ್ರಭುವನ್ನ ಯಾವುದೇ ರೂಪದಲ್ಲಿ ವ್ಯಕ್ತಿಯು ತಿಳಿದಿರಲಿಲ್ಲ. ನಾವು ಯಾವ ರೂಪದಲ್ಲಿ ಭಗವಂತನನ್ನ ಅರ್ಥ ಮಾಡ್ಕೊಳ್ತಿರೋ ಆ ಅವತಾರದ ಬಗ್ಗೆನೇ ನಾವು ತಿಳ್ಕೊಳ್ತಾ ಇರ್ತೀವಿ, ಅದ್ರ ಬಗ್ಗೆನೇ ನಾವು ಮಾತಾಡ್ತಾ ಇರ್ತೀವಲ್ವಾ. ಆ ಕೃಷ್ಣನಲ್ಲಿ ಎಲ್ಲಾ ಅವತಾರಗಳನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದು ಮಿಥ್ಯೆ ಅಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಪ್ರಭುಪಾದರಿಗೆ ಜಯವಾಗಲಿ. ಪ್ರಭುಪಾದರ ಭಾವಾರ್ಥವನ್ನ ನೋಡೋಣ. ಇಲ್ಲಿ ಪ್ರಭುಪಾದರ ಹತ್ರ ಒಂದು ಕಂಪ್ಲೇಂಟ್ ಬರುತ್ತಂತೆ. ಏನು? ಹರೇ ಕೃಷ್ಣ ಮಹಾಮಂತ್ರದಲ್ಲಿ ಹರೇ ರಾಮ ಇದೆ ಅಲ್ವಾ, ಅದ್ರ ಬಗ್ಗೆ ವಿವಾದ ಬರುತ್ತೆ. ಅಂದ್ರೆ ಹೈದರಾಬಾದ್ ನಲ್ಲಿ ಇಬ್ರು ಸನ್ಯಾಸಿಗಳ ನಡುವೆ ಜಗಳ ಆಗ್ತಾ ಇತ್ತಂತೆ. ಹರೇ ರಾಮ ಅಂದ್ರೆ ಒಬ್ರು ಬಲರಾಮ ಅಂತ, ಇನ್ನೊಬ್ರು ಅಲ್ಲಿ ರಾಮ ಅಂತ, ರಾಮ ಬಲರಾಮ. ಸೊ ಇಬ್ರು ಒಬ್ರು ಬಲರಾಮ ಒಬ್ರು ರಾಮ ಅಂತ ಹೇಳ್ತಾ ಇದ್ದಾರೆ. ನಂತರ ಅಲ್ಲಿ ಪ್ರಭುಪಾದ್ರು ಏನ್ ತೀರ್ಪನ್ನು ಕೊಡ್ತಾರೆ ಗೊತ್ತಾ? ನೀವಿಬ್ರು ಹೇಳ್ತಾ ಇರೋದು ಸರಿ, ಯಾಕಂದ್ರೆ ಅಲ್ಲಿ ಶ್ರೀ ಬಲರಾಮ ಮತ್ತೆ ರಾಮಚಂದ್ರರಲ್ಲಿ ಭೇದ ಅಂತಕ್ಕಂಥದ್ದು ಇಲ್ಲ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕವಿರಾಜ ಗೋಸ್ವಾಮಿ ಅವರು ಸಹ ಇಲ್ಲಿ ಹೇಳ್ತಿದ್ದಾರೆ, ನಮ್ಗೆ ರಾಮ ಬೇರೆ ಅಲ್ಲ, ರಾಮಚಂದ್ರ ಬೇರೆ ಅಲ್ಲ. ಎರಡೂನು ವಿಷ್ಣು ತತ್ವಗಳನ್ನ ತಿಳಿದಿರ್ತಕ್ಕಂಥವ್ರು ಯಾರು ಜಗಳವನ್ನ ಮಾಡೋದಿಲ್ಲ ಅಲ್ಲಿ ಹೇಳ್ತಾರೆ. ನಂತರ ಕೃಷ್ಣನೇ ಮೂಲ ಅಲ್ವಾ, ನಾರಾಯಣ ಅಲ್ಲ. ನೋಡಿ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಲ್ಲಿ ಎಲ್ಲವೂ ಅಭೇದ ಅಂತ ನಾವು ಅವಾಗ್ಲೇ ತಿಳ್ಕೊಂಡ್ವಿ ಅಲ್ವಾ. ಕೃಷ್ಣ ಎಲ್ಲಾ ಅವತಾರಗಳು ಕೃಷ್ಣನೇ ಆಗಿದ್ದಾನೆ ಅಂತ ನಾವು ತಿಳ್ಕೊಂಡ್ವಿ. ನೋಡಿ, ಇಲ್ಲಿ ಕೃಷ್ಣನೇ ಮೂಲ, ನಾರಾಯಣ ಅಲ್ಲ ಅಂತ ನಮ್ಗೆ ಇಲ್ಲಿ ರೂಪ ಗೋಸ್ವಾಮಿ ಅವರು ನಮ್ಗೆ ಹೇಳ್ತಾ ಇದ್ದಾರೆ. ಅದನ್ನ ಶಂಕರಾಚಾರ್ಯರು ಹೇಳ್ತಾರೆ. ಅಂದ್ರೆ ಭಗವದ್ಗೀತೆ ಭಾಷೆಯಲ್ಲಿ ಅವ್ರು ಹೇಳ್ತಾರೆ, ನಾರಾಯಣನೇ ವಾಸುದೇವ ಮತ್ತೆ ದೇವಕಿಯ ಮಗ ಕೃಷ್ಣನಾಗಿ ಬಂದ ಅಂತ. ಅಂದ್ರೆ ನೋಡಿ, ಇಲ್ಲಿ ವಸುದೇವ ದೇವಕಿಯ ಮಗ ಕೃಷ್ಣನಾಗಿ ಬಂದ ಅಂತ ಅವರು ಹೇಳಿದ್ರು. ನಂತರ ಇನ್ನು ಕೆಲವರು ಭಕ್ತರು ಹೇಳ್ತಾರೆ, ನಾರಾಯಣನೇ ಮೂಲ, ಕೃಷ್ಣ ಅವತಾರ ಅಂತ ತಿಳ್ಕೊಂಡಿರ್ತಾರೆ. ಸೊ ಇದರ ಅರ್ಥ ಮಾಡ್ಕೊಳ್ಳಿಕ್ಕೆ ನಮ್ಗೆ ಸ್ವಲ್ಪ ಕಷ್ಟಕರ ಆಗ್ಬೋದು. ಆದ್ರೆ ರೂಪ ಗೋಸ್ವಾಮಿ ನಮ್ಗೆ ಲಘು ಭಾಗವತಾಮೃತದಲ್ಲಿ ನಮ್ಗೆ ಹೇಳ್ತಾರೆ, ಕೃಷ್ಣನೇ ಮೂಲ ದೇವೋತ್ತಮ ಪರಮ ಪುರುಷ ಅಂತ. ಅದಕ್ಕೆ ಗೀತೆಯ ಪ್ರಮಾಣವನ್ನು ಸಹ ನಮ್ಗೆ ಕೊಡ್ತಾನೆ ಅಲ್ವಾ. ಕೃಷ್ಣನೇ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವ, ಅಂದ್ರೆ ನಾನೇ ಎಲ್ಲದರ ಮೂಲ ಅಂದ್ರು ಅಲ್ವಾ. ಅಂದ್ರೆ ಎಲ್ಲ ಅಂದ್ರೆ ಇಲ್ಲಿ ನಾರಾಯಣನೂ ಸೇರ್ಕೊಂಡ್ಬಿಡ್ತಾರೆ, ಇಲ್ಲಿ ಎಲ್ಲ ಅವತಾರಗಳು ಸೇರ್ಕೊಂಡ್ಬಿಡ್ತಾರೆ, ಎಲ್ಲದರ ಮೂಲ ನಾನೇ ಆಗಿದ್ದೀನಿ ಅಂತ ಹೇಳ್ತಾರೆ. ಸೊ ಅದನ್ನ ನಂತರ ನಮ್ಗೆ ಅಲ್ಲಿ ರೂಪ ಗೋಸ್ವಾಮಿ ಅವರು ಸಹ ಹೇಳ್ತಾರೆ, ಕೃಷ್ಣನೇ ಮೂಲ ಅಂತ. ಅಂದ್ರೆ ನಾರಾಯಣ ಕೃಷ್ಣನಿಂದನೇ ಬಂದಿರ್ತಕ್ಕಂಥದ್ದು, ಮತ್ತೆ ಕ್ಷೀರೋದಕಶಾಯಿ ವಿಷ್ಣು ಆಗಿ ಬಂದಿರೋದನ್ನು ಸಹ ಅಂದ್ರೆ ಕೃಷ್ಣನಿಂದನೇ ಕ್ಷೀರೋದಕಶಾಯಿ ವಿಷ್ಣು ಬಂದಿರೋದು. ಅಂದ್ರೆ ವೈಕುಂಠ ನಾರಾಯಣನಾಗಿಯೂ ಇದ್ದಾನೆ ಭಗವಂತನೇ ಅಂತ. ಅಂದ್ರೆ ಇಲ್ಲಿ ವ್ಯೂಹಗಳನ್ನ ನೋಡ್ತೀವಿ ನಾವು. ವಾಸುದೇವನೇ ವಿಸ್ತಾರ ಆಗಿದ್ದಾನೆ ಅಂತ ನಮಗೂ ತಿಳ್ಕೊಬೇಕು. ಮೂಲ ಕೃಷ್ಣನೇ ಆಗಿದ್ದಾನೆ. ಅದಕ್ಕೆ ಇನ್ನು ಒಳ್ಳೆ ಎಕ್ಸಾಂಪಲ್ಸ್ ಅನ್ನು ಸಹ ನಮ್ಗೆ ಎಲ್ಲಿ ಕೊಡ್ತಾರೆ, ಶ್ರೀಮದ್ ಭಾಗವತದ ಎಕ್ಸಾಂಪಲ್ ಅನ್ನ ನಮ್ಗೆ ಕೊಡ್ತಿದಾರಲ್ವಾ. ಅಂದ್ರೆ ವಸುದೇವನಿಗೆ ಯಾವಾಗ ಇವ್ರಿಗೆ ಕಷ್ಟವನ್ನ ಕೊಡ್ತಾರೆ, ಉಪದ್ರವ ನಿಮ್ಗೆಲ್ಲ ಗೊತ್ತು ಅಲ್ವಾ. ಅಂದ್ರೆ ಯಾವಾಗ ಈ ರೀತಿ ಆಗತ್ತೆ ಅವಾಗೆಲ್ಲ ಭಗವಂತ ಅವತರಿಸಿ ಬರ್ತಾನೆ. ಭಕ್ತರಿಗೆ ತೊಂದ್ರೆ ಆಯ್ತು ಅಂದ್ರೆ ಅವಾಗ ಭಗವಂತ ಬರ್ತಾನೆ. ಅದು ಹೇಗೆ ಬರ್ತಾನೆ ಅಂತ ಹೇಳ್ತಿದ್ದಾರೆ. ಈಗ ಹೋಮದಲ್ಲಿ ಬೆಂಕಿಯನ್ನು ಹಚ್ಬೇಕಾದ್ರೆ ಯಾವುದೇ ನಾವೀಗ ಹಚ್ತೀವಲ್ಲ, ಏನು ಬೆಂಕಿ ಕಡ್ಡಿಯಿಂದ ಹಾಗೆ ಹಚ್ತಾ ಇರ್ಲಿಲ್ಲ. ಅವಾಗೆಲ್ಲ ಹರಣಿ ಕಟ್ಟಿಗೆ ಅಂತಿತ್ತು. ಸೊ ಅದನ್ನ ಗೀಚಿದಾಗ ಅದ್ರಲ್ಲಿ ಬೆಂಕಿ ಅನ್ನೋದು ಬರ್ತಿತ್ತು, ಎರಡು ಕಟ್ಟಿಗೆಯನ್ನ ಉಜ್ಜಿದಾಗ. ಅದೇ ರೀತಿ ಇಲ್ಲಿ ಭಕ್ತರು ಮತ್ತು ಅಭಕ್ತರ ನಡುವೆ ಘರ್ಷಣೆ ಅನ್ನೋದು ಆದಾಗ ಎರಡು ಕಟ್ಟಿಗೆ ಗೀಚಿದಾಗ ಬೆಂಕಿ ಬಂತಲ್ವಾ, ಅದೇ ರೀತಿ ಭಕ್ತರು ಅಭಕ್ತರ ನಡುವೆ ಘರ್ಷಣೆ ಆದಾಗ ಏನು ಕೃಷ್ಣ ಪ್ರಕಟನ ಆಗ್ತಾನೆ. ಅಲ್ಲಿ ಬೆಂಕಿ ಬಂದಂಗೆ ಇಲ್ಲಿ ಕೃಷ್ಣ ಬರ್ತಾನೆ ಅಲ್ವಾ. ಅಂದ್ರೆ ಇಲ್ಲಿ ನಾವು ತಿಳ್ಕೊಬೇಕು, ಇಲ್ಲಿ ಕೃಷ್ಣ ಒಬ್ನೇ ಬರೋದಿಲ್ಲ. ವೈಕುಂಠದ ನಾರಾಯಣ, ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ ಎಲ್ಲರೂ ಅವರ ಜೊತೆ ಬರ್ತಾರೆ. ಕೃಷ್ಣ ಯಾವಾಗ್ಲೂ ಇಲ್ಲಿ ಹೇಳ್ತಿದಾರಲ್ವಾ, ಏನ್ ಹೇಳ್ತಿದ್ದಾರೆ? ಕೃಷ್ಣ ಯಾವಾಗ್ಲೂ ನರಸಿಂಹ, ವರಾಹ, ವಾಮನ, ನರನಾರಾಯಣ, ಹಯಗ್ರೀವ, ಅಜಿತ ಈ ಎಲ್ಲಾ ಅವತಾರಗಳ ಜೊತೆ
ಒಂದಾಗಿಯೇ ಇದ್ದಾನಂತೆ ಭಗವಂತ. ಬೃಂದಾವನದಲ್ಲಿ ಕೃಷ್ಣ ಕೆಲವೊಮ್ಮೆ ಈ ಅವತಾರಗಳ ಕಾರ್ಯಗಳನ್ನ ಮಾಡಿ ಸಹ ತೋರಿಸ್ತಾನೆ ಅಂತ ಹೇಳ್ತಿದ್ದಾರೆ. ನಂತರ ಇಲ್ಲಿ ಬ್ರಹ್ಮಾಂಡ ಪುರಾಣದ ಬಗ್ಗೆ ನಾವು ಆವಾಗಲೇ ಎಕ್ಸಾಂಪಲ್ ಕೊಟ್ವಲ್ಲ, ಅದನ್ನೇ ಇಲ್ಲೂ ಸಹ ಹೇಳ್ತಿದಾರಲ್ವಾ. ಅಂದ್ರೆ ಬೆಂಕಿ ಮತ್ತೆ ಆ ಕಿಡಿಯ ಎಕ್ಸಾಂಪಲ್ ಅನ್ನ ನೋಡಿದ್ವಿ. ಅಂದ್ರೆ ಇಲ್ಲಿ ವೈಕುಂಠದಲ್ಲಿ 4 ಕೈ ನಾರಾಯಣ, ಕ್ಷೀರಸಾಗರದಲ್ಲಿ ಶ್ವೇತದ್ವೀಪದಲ್ಲೂ ಅವನೇ ಇದ್ದಾನೆ. ಮತ್ತೆ ಪುರುಷರಲ್ಲಿ ಉತ್ತಮನಾಗಿರ್ತಕ್ಕಂತಹ ಪುರುಷನ್ ಯಾರಾಗಿದ್ದಾನೆ, ಇಲ್ಲಿ ನಾರಾಯಣ ಯಾರಾಗಿದ್ದಾನೆ, ಕ್ಷೀರದ ಸಾಗರದಲ್ಲಿ ಇರ್ತಕ್ಕಂತಹ ಕ್ಷೀರೋದಕಶಾಹಿ ವಿಷ್ಣು ಯಾರಾಗಿದ್ದಾನೆ, ಮತ್ತು ಪುರುಷರಲ್ಲಿ ಉತ್ತಮನಾಗಿರ್ತಕ್ಕಂಥವನು ಯಾರಾಗಿದ್ದಾನೆ, ಯಾರಪ್ಪ ಅಂದ್ರೆ ಅವನೇ ನಂದನ ಮಗ ಕೃಷ್ಣ. ನೋಡಿ ಚೆನ್ನಾಗಿ ಹೇಳ್ತಿದ್ದಾರೆ, ಯಾರು ಕೃಷ್ಣ? ನಂದನ ಮಗ ಕೃಷ್ಣನೇ ಇಷ್ಟೆಲ್ಲ ಅವತಾರ ಪಡ್ಕೊಂಡ್ ಬಂದಿರೋದು ಅಲ್ವಾ. ಅಂದ್ರೆ ಬೆಂಕಿಯಲ್ಲಿ ಅನೇಕ ಕಿಡಿಗಳು ಬರುತ್ತೆ. ಆದ್ರೆ ಮೂಲ ಬೆಂಕಿ ಇರುತ್ತಲ್ಲ, ದೊಡ್ಡ ಕಿಡಿ ಅದು ಅಲ್ವಾ, ಅದು ವಿಷ್ಣು ತತ್ವ. ನಂತರ ಸಣ್ಣ ಸಣ್ಣ ಕಿಡಿಗಳೆಲ್ಲ ಬರುತ್ತೆ ಅಲ್ವಾ. ಹಾಗೆ ಎಷ್ಟೊಂದು ಅವತಾರಗಳನ್ನ ಪಡ್ಕೊಂಡು ಭಗವಂತ ಬರ್ತಾನೆ. ಎಲ್ಲ ಅವತಾರ ಕೃಷ್ಣನಿಂದನೇ ಬರ್ತಕ್ಕಂಥದ್ದು. ಲೀಲೆ ಮುಗಿದ ಮೇಲೆ ಮತ್ತೆ ಅವೆಲ್ಲ ಕೃಷ್ಣನಲ್ಲೇ ಸೇರ್ಕೊಂಡ್ಬಿಡುತ್ತಂತೆ. ಓಕೆ, ಅದರಿಂದ ನಮ್ಗೆ ಎಲ್ಲಾ ಪುರಾಣದಲ್ಲಿ ಕೃಷ್ಣನನ್ನ ಕೆಲವೊಮ್ಮೆ ನಾರಾಯಣ, ಕೆಲವೊಮ್ಮೆ ಕ್ಷೀರೋದಕಶಾಹಿ ವಿಷ್ಣು, ಕೆಲವೊಮ್ಮೆ ಗರ್ಭೋದಕಶಾಹಿ ವಿಷ್ಣು, ಕೆಲವೊಮ್ಮೆ ವೈಕುಂಠನಾಥ ಅಂತೆಲ್ಲ ಕರೀತಾರಂತೆ. ಸೊ ಇಲ್ಲಿ ಕೃಷ್ಣ ಯಾವಾಗ್ಲೂ ಪೂರ್ಣನಾಗಿದ್ದಾನೆ. ಅವನು ಮೂಲ ಸಂಕರ್ಷಣ, ಅಂದ್ರೆ ಮೂಲ ಸಂಕರ್ಷಣ ಕೃಷ್ಣನಲ್ಲೇ ಇದ್ದಾನಂತೆ. ಎಲ್ಲಾ ಅವತಾರಗಳ ಮೂಲ ಸಂಕರ್ಷಣನಿಂದ ಬಂದಿದೆ ಅಲ್ವಾ. ಕೃಷ್ಣ ತನ್ನ ಇಚ್ಛೆಯಿಂದ ಕೃಷ್ಣನ ಸನ್ನಿಧಾನದಲ್ಲೇ ಬೇರೆ ಬೇರೆ ಅವತಾರಗಳನ್ನ ಪ್ರಕಟ ಮಾಡ್ಲಿಕ್ಕೆ ಆಗುತ್ತೆ, ಪ್ರಕಟ ಮಾಡಬಲ್ಲ. ಅದರಿಂದ ನಮ್ಗೆಲ್ಲ ಋಷಿ ಮುನಿಗಳೆಲ್ಲ ಏನ್ ಹೇಳ್ತಾರೆ, ಭಗವಂತನು ಬೇರೆ ಬೇರೆ ಹೆಸರನ್ನ ಬೇರೆ ಬೇರೆ ಹೆಸರಿನಲ್ಲಿ ಅವನನ್ನ ಕೊಂಡಾಡ್ತಾರೆ ಅಲ್ವಾ. ಎಷ್ಟೊಂದು ಲೀಲಾ ಕಾರ್ಯಗಳನ್ನ, ಬೇರೆ ಬೇರೆ ಲೀಲೆಗಳನ್ನೆಲ್ಲ ಹೇರಿ ಬೇರೆ ಬೇರೆ ಹೆಸರಲ್ಲಿ ಕೊಂಡಾಡ್ತಾರೆ ನಮ್ಮ ಋಷಿ ಮುನಿಗಳೆಲ್ಲ. ಮೂಲ ದೇವೋತ್ತಮ ಪರಮ ಪುರುಷ ಅವನು ಅಂತ ಹೇಳ್ತಿದ್ದಾರೆ. ಮಾತಾಜಿ ಏನಾದ್ರು ಹ್ಯಾಡ್ ಮಾಡ್ತೀರಾ ಮಾತಾಜಿ? ಮಲ್ಲಿಕಾ ಮಾತಾಜಿ ಈ ಶ್ಲೋಕಕ್ಕೆ. ಹರೇ ಕೃಷ್ಣ ಮಾತಾಜಿ. ಅಲ್ಲಿ ಅವನು ವೃಂದಾವನದಲ್ಲಿ ಅವನು ವಿಷ್ಣು ರೂಪ ತೋರಿಸಿದ್ದಾನೆ. ಬ್ರಹ್ಮ ವಿಮೋಹನ ಲೀಲೆಯಲ್ಲಿ ಅವನು ಎಲ್ಲ ವಿಷ್ಣುಗಳಾಗಿ ಕಾಣ್ತಾನೆ. ಅಲ್ಲಿ ನೋಡಿದಾರಲ್ವಾ, ಎಷ್ಟು ವಿಷ್ಣುಗಳಾಗಿ, ಕರುಗಳು ಮತ್ತು ಇದು ಏನು ಅಂತಂದ್ರೆ ಗೋಪಪಾಲಕರು, ಅದನ್ನ ಬ್ರಹ್ಮ ನೋಡ್ತಾನೆ. ಆಮೇಲೆ ಇನ್ನೊಂದು ನಾರಾಯಣ ರೂಪ ತೋರಿಸ್ತಾನೆ. ಅಂದ್ರೆ ರಾಸಲೀಲೆ ಆದಾಗ ಅವರಿಗೆ ಅವನು ಬಚ್ಚಿಟ್ಕೋತಾನಲ್ವಾ, ಅವ್ರು ಹುಡುಕ್ತಾ ಬರ್ತಾ ಇರ್ತಾರೆ ಗೋಪಿಕೆಯರು. ಆಗ ಅವನು ನಾರಾಯಣನಾಗಿ ಕಾಣ್ತಾನೆ. ಅವ್ರು ನಾರಾಯಣ ಎಲ್ಲಿ, ಕೃಷ್ಣ ಎಲ್ಲಿದ್ದಾನೆ ನಮ್ಗೆ ಬೇಕು ಅಂತ ಅವನನ್ನೇ ಕೇಳ್ತಾರೆ. ಆಮೇಲೆ ಅಲ್ಲಿ ರಾಧಾ ಬಂದ್ಲಂತೆ, ರಾಧಾರಾಣಿ. ಬಂದಾಗ ಆ 4 ಕೈಗಳಲ್ಲಿ 2 ಕೈಗಳು ಕಳಚಿ ಬಿದ್ದಂತೆ. ನಾರಾಯಣ ಆಮೇಲೆ ಕೃಷ್ಣನಾಗಿ ಕಂಡಂತೆ, ಅದು ರಾಧಾರಾಣಿ ಎದುರಿಗೆ. ಆಮೇಲೆ ಇನ್ನೊಂದು ಇದೆ, ಅವನು ಅಕ್ರೂರ ಬರ್ತಾನಲ್ವಾ ಕರ್ಕೊಂಡು, ಅವಾಗ ಅವನು ಹಿಂತಿರುಗಿ ಹೋಗುವಾಗ ಅಲ್ಲಿ ಇದರಲ್ಲಿ ಒಂದು ಒಂದು ನದಿ ಇರುತ್ತೆ, ಅದು ಒಂದು ಕೊಳ ಕೆರೆನೋ ಏನು ಇರುತ್ತೆ. ಅದ್ರಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೋದಾಗ ಅಲ್ಲಿ ಒಳಗೆ ವೈಕುಂಠನೇ ತೋರಿಸಿದ್ದಾನೆ ಅವನಿಗೆ. ಸೊ ಹೀಗೆ ಅವನ ರೂಪವನ್ನು ತೋರಿಸಿದ್ದಾನೆ ವೃಂದಾವನ ಲೀಲೆಯಲ್ಲಿ ಅನೇಕ ಬಾರಿ ಇದನ್ನ ಲೀಲೆ ತೋರಿಸಿದ್ದಾನೆ. ಇವ್ರು ಹೇಳಿದಾರಲ್ಲ, ಒಂದು ಸೆಂಟೆನ್ಸ್ ಇಲ್ಲಿ ಹೇಳಿದ್ದಾರೆ, ತುಂಬಾ ಚೆನ್ನಾಗಿದೆ. ಸೊ ಅದನ್ನ ನಂಗೆ ನೆನಪಾಯ್ತು ಮಾತಾಜಿ. ಹರೇ ಕೃಷ್ಣ. 3 ಸರಿ ನಾವು ನೋಡ್ತೇವೆ ಅದನ್ನ. ಅದು ವಂಡರ್ಫುಲ್ ಕೃಷ್ಣ ಅವನು ಅಲ್ವಾ. 3 ನಾರಾಯಣ ರೂಪ ತೋರಿಸಿದ್ದಾನೆ. ಆಮೇಲೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ವಿರಾಟ್ ರೂಪ ತೋರಿಸಿದ್ದಾನೆ ಅಲ್ವಾ. ಅವನು ಗರ್ಭದಕ್ಷ ವಿರಾಟ್ ರೂಪ ತಗೋತಾನಲ್ಲ, ಅದನ್ನ ತೋರಿಸಿದ್ದಾನೆ. ಸೊ ಹಾಗಾಗಿ ಇದೆಲ್ಲ ಚೆನ್ನಾಗಿದೆ ಒಂಥರ ಅಲ್ವಾ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹೌದು ಮಾತಾಜಿ, ಕೇಳ್ತಿದ್ರೆ ಒಂಥರ ಖುಷಿ ಆಗುತ್ತೆ. ತುಂಬಾ ಚೆನ್ನಾಗಿದೆ ಮಾತಾಜಿ ಇದು. ಹರೇ ಕೃಷ್ಣ. ಇದು ತುಂಬಾ ಚೆನ್ನಾಗಿದೆ, ಪರ್ಪಟ್ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಶ್ರೀಲ ಪ್ರಭುಪಾದರು. ಹರೇ ಕೃಷ್ಣ. ಹೌದು ಮಾತಾಜಿ, ಚೆನ್ನಾಗಿ ಅರ್ಥ ಆಗೋ ತರ ಸರಳವಾಗೂ ಕೊಟ್ಟಿದ್ದಾರೆ ಪ್ರಭುಪಾದ ಇದರಲ್ಲಿ. ಚೆನ್ನಾಗಿದೆ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಃ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಕೃಷ್ಣಾರ್ಪಣಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರಲ್ಲ. ಹರೇ ಹರೇ ಕೃಷ್ಣ. ಕೃಷ್ಣ. ಧನ್ಯವಾದಗಳು ಮಾತಾಜಿ.